ಸಂಸ್ಥೆಯ ಕೋಶಾಧಿಕಾರಿಯಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್, ಪ್ರಧಾನ ಕಾರ್ಯದರ್ಶಿಯವರಾದಂತಹ ಹಾಜಿ ಅರಬಿ ಕುನಿ ಸರ್ ಹಾಗೂ ಸದಸ್ಯರಾದಂತಹ ಉಳ್ಳಾಲತೋಟ ಅಬ್ದುಲ್ ರಹೀಂ ಸರ್ ಹಾಗೂ ಎಲ್ಲ ಅತಿಥಿಗಳನ್ನು ನಮ್ಮ ಫಲಾ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದ ಮೊಹಮ್ಮದ್ ರಫೀಕ್ ಸರ್ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಜ್ಞಾನದ ಹೊತ್ತಗೆ ಸಂಗ್ರಹವೇ ಶಾಲೆ, ನಿತ್ಯವೂ ಇಲ್ಲಿ ಜ್ಞಾನದ ದಾಸೋಹವು, ವಿಭಿನ್ನ ರುಚಿ ಅಭಿರುಚಿಯ ಜ್ಞಾನದ ಭಂಡಾರವಿದು. ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಫಲಾ ಶಾಲೆ. ಕಳೆದ ಹಲವಾರು ವರುಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡುತ್ತಾ ಬಂದಿರುವ ನಮ್ಮ ಶಾಲೆಯ ಇಂದಿನ ಕಾರ್ಯಕ್ರಮವು ಸುಸೂತ್ರವಾಗಿ ನೆರವೇರಲು ಪ್ರಾರ್ಥನೆಯೊಂದಿಗೆ ಇದೀಗ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದೀಗ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನಿರ್ಣಾಯಕ ದಿನದ ನೀನೊಡೆಯನಂದು ಜೀವಿಗಳಿಗೆಲ್ಲ ನೀಡುವೆ ನ್ಯಾಯವನ್ನು ಅಂದು. ನಿನ್ನೆ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆ ಬೇಡುವೆವು ನಾವು ದೇವ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸುದ್ದಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರು ಪ್ರಭುವೇ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರು ಪ್ರಭುವೇ. ಅತೀಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಆಲಿಸಿದವರು ನಡೆದ ಪಥದಿ. ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು, ಸಕಲ ಸುದ್ದಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು, ನೀನೊಡೆಯನು ದೇವ, ನೀನು ಮಹಾಮಹಿಮನು, ಭೂಮಿಯ ಆಕಾಶಗಳ ಸೃಷ್ಟಿಸಿದವನು. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ,
जाते जय हे कर्नाटक माते जय भारत जननीय तनु जाते जय हे कर्नाटक माते ಅಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ಫಲ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮಹಮ್ಮದ್ ರಫೀಕ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಫಲ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ವಿದ್ಯಾನಗರ ತಲಪಾಡಿ ಇದರ ಆಡಳಿತಕ್ಕೊಳಪಟ್ಟ ಫಲ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಇದರ ವಾರ್ಷಿಕ ಪೋಷಕ ಸಭೆ, ಪ್ರತಿಭಾ ಪುರಸ್ಕಾರ ಹಾಗೂ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಕಾರ್ಯಾಗಾರ ಎಂಬ ಅರ್ಥಪೂರ್ಣ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲಾಗಿ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಸಂಘಟಿಸಲು ಮತ್ತು ನಾವೆಲ್ಲರೂ ಸಂಗಮಿಸಲು ಅನುವು ಮಾಡಿಕೊಟ್ಟ ಸರ್ವಶಕ್ತನ ಜಗದೊಡೆಯನಿಗೆ ವಿಶಾಲ ನಮನಗಳು. ಇದೀಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಫಲ ವಿದ್ಯಾಸಂಸ್ಥೆಯ ಸಮುನ್ನತ ಸಾರಥಿಯಾಗಿರುವಂತಹ ಹಾಜಿ UB ಮೊಹಮ್ಮದ್ ಸರ್. ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಐರಿನ್ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವೊಂದು ಯಾವ ದಿನಾಂಕ ಅಂತ ಕೇಳುವಾಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರುವಂತಹ ಈಶ್ವರ್ ಸರ್ ಅವರು 21 ತಾರೀಕಿಗೆ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಅವರ ಆದೇಶದ ಪ್ರಕಾರ ಆಗಿರ್ತವೆ ಇವತ್ತು ನಾವು ಈ ಒಂದು ದಿವಸವನ್ನು ಫಿಕ್ಸ್ ಮಾಡಿರುವುದು. ಬಟ್ ಇವತ್ತು ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆ 11 ಗಂಟೆಗೆ ಉಳ್ಳಾಳ ನಡೆಯಬೇಕಾಗಿರುವ ಸ್ಪೀಕರ್ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾವುಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿ ಭಾಗವಹಿಸಬೇಕಾಗಿದೆ. ಅದರಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ವೇಗವಾಗಿ ಮಾಡ್ಕೊಳ್ಬೇಕಾಗಿದೆ. ಅಷ್ಟು ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ನಾವೊಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಳ್ಳಿದ್ದಾರೆ ಶ್ರೀಯುತ ಈಶ್ವರ್ HR, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ. ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಾಧನಾ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಾವು ಪೋಷಕ ಸಭೆಯ ಪ್ರತಿಭಾ ಪುರಸ್ಕಾರ ಜೊತೆಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಜಾಗೃತಿ ಕಾರ್ಯಾಗಾರ ಮಾಡ್ತೇವೆ ಅಂತ ಹೇಳಿ ಮಾನ್ಯ ಇನ್ಸ್ಪೆಕ್ಟರ್ ಸರ್ ಮಾತಾಡಿಕೊಳ್ಳುವಾಗ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡು ನಮಗೊಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ನಮಗೆ ವಿಶೇಷ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಯುತ ಕೃಷ್ಣಾನಂದ ಜಿ ನಾಯಕ್, ಮಾನ್ಯ ಪೊಲೀಸ್ ನಿರೀಕ್ಷಕರು ಮಂಗಳೂರು ದಕ್ಷಿಣ ಸಂಚಾರ ಪೊಲೀಸ್ ಠಾಣೆ. ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಭರತ್ ಶೆಟ್ಟಿ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯು ತಲಪಾಡಿ ಕ್ಲಸ್ಟರ್ನ CRP ಆಗಿಯೂ ಕರ್ತವ್ಯ ನಿರ್ವಹಿಸಿರುವಂತಹ ಶ್ರೀಮತಿ ಸುಜಾತ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಲತಾ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಫಲ ವಿದ್ಯಾಸಂಸ್ಥೆಯ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿರುವಂತಹ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯಾಗಿರುವಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಇವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಐರಿನ್ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಸಾರಥಿಯಾಗಿರುವಂತಹ ಹಾಜಿ ಎನ್ ಅರಬಿಕುഞ്ഞി ಪ್ರಧಾನ ಕಾರ್ಯದರ್ಶಿಗಳು ವಿದ್ಯಾಸಂಸ್ಥೆ. ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ಸಾಧನಾ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಸದಸ್ಯರಾಗಿರುವಂತಹ ಬಶೀರ್ ತಲಪಡಿ ಸರ್ ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಭರತ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಾವು ಪ್ರತಿ ವರ್ಷ ಈ ಒಂದು ವಾರ್ಷಿಕ ಪೋಷಕರ ಸಭೆಯನ್ನು ನಮ್ಮ ಶಾಲಾ ಸಭಾಭವನದಲ್ಲಿ ಮಾಡ್ತಾ ಇದ್ದೆವು. ಬಟ್ ಕಳೆದ ವರ್ಷ ಕೂಡ ನಮಗೆ ತುಂಬಾ ಸಮಸ್ಯೆ ಇದೆ. ಯಾಕಂದರೆ ನಮಗೆ ಸಭಾಭವನದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ಎಲ್ಲ ಪೇರೆಂಟ್ಸ್ ಅನ್ನು ಒಟ್ಟುಗೂಡಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಈ ವಿಷಯದಲ್ಲಿ ನಾನು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಉಳ್ಳಾಳ ತೋಟ ಅಬ್ದುಲ್ ರಹೀಂ ಸರ್ ಜೊತೆಗೆ ಮಾತಾಡಿಕೊಳ್ಳುವಾಗ ಇಮ್ಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ, ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ಈ ಒಂದು ಸಾಧಾರಣ ಒಂದು ರಾಜಕೀಯ ವೇದಿಕೆಯಾಗಿ ಅಷ್ಟೊಂದು ಸುಸಜ್ಜಿತವಾಗಿರುವಂತಹ ವೇದಿಕೆಯನ್ನು ನಮಗೆ ಸಂಪೂರ್ಣವಾಗಿ ಒದಗಿಸಿಕೊಟ್ಟಿದ್ದಾರೆ. ಇವರು ಉಳ್ಳಾಳ ತೋಟ ಅಬ್ದುಲ್ ರಹೀಂ ಸದಸ್ಯರು ಫಲ ವಿದ್ಯಾಸಂಸ್ಥೆ. ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ಲತಾ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಸಂಸ್ಥೆಯ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿರುವಂತಹ ಹಿರಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಐರಿನ್ ರೋಡ್ರಿಗೆಸ್ ಮೇಡಮ್ ಅವರು 7 ಗಂಟೆಗೆ ಬಂದು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಬ್ಬರೇ ಬಂದು ನಾವೆಲ್ಲ ಮತ್ತೆ ಬಂದಿರುವುದು. ಟೀಚರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವನಿತಾ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ವಿದ್ಯಾಸಂಸ್ಥೆಯ ಮತ್ತೊಬ್ಬರು ಹಿರಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸಾಧನಾ ರಾವ್ ಈ ಕಾರ್ಯಕ್ರಮದ ಪ್ರಧಾನ ಮೇಲುಸ್ತುವಾರಿಗಳು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಟೀಚರ್, ನಿಮ್ಮನ್ನು ಕೂಡ ಈ ನಮ್ಮ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಬೇಕು. ಇವರಿಗೆ ಭರತ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಿಂದ ಸನ್ಮಾನಿತರಾಗಿರುವಂತಹ ನಮ್ಮ ಕಳೆದ ವರ್ಷದ SSC ಟಾಪರ್ಸ್ಗಳು ಮಕ್ಕಳಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಜೊತೆಗೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ಪ್ರೀತಿಯ ವಿದ್ಯಾರ್ಥಿಗಳು, ಜೊತೆಗೆ ಉಳ್ಳಾಳ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿಯು, ವಾರ್ತಾ ಭಾರತಿ ರಿಪೋರ್ಟರ್
ಕೋಆರ್ಡಿನೇಟರ್ ಆಗಿರುವಂತಹ ಬಶೀರ್ ಕಲ್ಕಟ್ಟ ಸರ್, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಪಸುಗುಳಲ್ ಚಾನಲ್ ಇದರ ವರದಿಗಾರರು, ಉಳ್ಳಾಳ ತಾಲೂಕು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಆಗಿರುವಂತಹ ಮೊಹಮ್ಮದ್ ಆಸಿಫ್ ಬಬುಕಟ್ಟೆ ಸರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಎಲ್ಲರನ್ನೂ ಇದಕ್ಕೆ ಸಹಕರಿಸಿದ ನಮ್ಮ ಅಡಿಗೆ ಸಿಬ್ಬಂದಿಗಳು, ಇಲ್ಲಿನೆಲ್ಲ ಶಿಕ್ಷಕೇತರ ಎಲ್ಲರನ್ನೂ ಕೂಡ ಒಂದೇ ವಾಕ್ಯದಲ್ಲಿ ಪ್ರೀತಿಪೂರ್ವಕ ಸ್ವಾಗತಿಸ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವೇದಿಕೆ ಬಂದು ನಮ್ಮ ಒಂದು ಕಾರ್ಯಕ್ರಮದ ಪ್ರೀತಿಯ ಸಂಕೇತವಾದ ಹೂವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಇವರಿಗೆ ಭರತ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮೆಲ್ಲ ಆತ್ಮೀಯರು, ಪಸುಗುಳಲ್ ಚಾನಲ್ ಆಗಿ ವರದಿಗಾರರು, ಉಳ್ಳಾಲ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಆತ್ಮೀಯ ಮೊಹಮ್ಮದ್ ಆಸಿಫ್ ಬಬುಕಟ್ಟೆ ಸರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ವನಿತಾ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇದೀಗ ವೇದಿಕೆಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ SSLC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭ. ಕಳೆದ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 625ರಲ್ಲಿ 594 ಅಂಕಗಳನ್ನು ಪಡೆದು ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುವ ಹೆಮ್ಮೆಯ ವಿದ್ಯಾರ್ಥಿನಿ ಫಾತಿಮತ್ ಮುನಿಷಾ ಇದೀಗ ವೇದಿಕೆಗೆ ಆಗಮಿಸಿ ಶಾಲಾ ವತಿಯಿಂದ ನೀಡುವಂತಹ ಸನ್ಮಾನವನ್ನು ಆದರಪೂರ್ವಕವಾಗಿ ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ಇರುವಂತಹ ನಮ್ಮ ಉದ್ಘಾಟಕರಾದಂತಹ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಈಶ್ವರ್ HR ಸರ್ ಅವರು ಅತಿಥಿ ಗಣ್ಯರೊಡಗೂಡಿ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊಗ್ಗರಳಿ ಹೂವಾಗುವಂತೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮಿನುಗುವ ತಾರೆಯಂತೆ ಪ್ರಜ್ವಲಿಸಲಿ ಎಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ರಲ್ಲಿ 594 ಅಂಕಗಳನ್ನು ಪಡೆದು ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುವ ಹೆಮ್ಮೆಯ ವಿದ್ಯಾರ್ಥಿನಿ ಫಾತಿಮತ್ ಮುನಿಷಾ ವೇದಿಕೆಗೆ ಆಗಮಿಸಿ ಶಾಲಾ ವತಿಯಿಂದ ನೀಡುವಂತಹ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಗ್ರಾಮದ ಹೊಸನಗರ ಎಂಬ ಊರಿನಲ್ಲಿ KM ಮೊಯ್ದೀನ್ ಹಾಗೂ ಮೈಮುನಾ ದಂಪತಿಯ ಸುಪುತ್ರಿ ಫಾತಿಮತ್ ಮುನಿಷಾ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿನಡ್ಕದಲ್ಲಿ ಪೂರೈಸಿ 3 ವರ್ಷದ ಪ್ರೌಢ ಶಿಕ್ಷಣವನ್ನು ಫಲ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪಡೆದಿರುವಂತಹ ಹೆಮ್ಮೆಯ ವಿದ್ಯಾರ್ಥಿನಿ. ಈ 3 ವರ್ಷದ ಅವಧಿಯಲ್ಲಿ ಶಾಲೆಯಲ್ಲಿ ಅತ್ಯಂತ ಪ್ರತಿಭಾವಂತ ಹಾಗೂ ಉತ್ತಮ ವಿದ್ಯಾರ್ಥಿನಿ ಎಂದು ಎಲ್ಲ ಶಿಕ್ಷಕರ ಹಾಗೂ ವಿದ್ಯಾರ್ಥಿನಿಯರ ಪ್ರೀತಿಗೆ ಪಾತ್ರರಾಗಿರುತ್ತಾಳೆ. SSLCಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿರುವಂತಹ ಹೆಮ್ಮೆಯ ವಿದ್ಯಾರ್ಥಿನಿ ಫಾತಿಮತ್ ಮುನಿಷಾ. ಇಷ್ಟು ಮಾತ್ರವಲ್ಲದೆ ಫಾತಿಮತ್ ಮುನಿಷಾ ಪ್ರಥಮ ಭಾಷೆಯಾದ ಕನ್ನಡ ಹಾಗೂ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಪೂರ್ಣ ಅಂಕಗಳನ್ನು ಪಡೆದಿರುತ್ತಾಳೆ ಹಾಗೂ ಹಿಂದಿ ಭಾಷಾ ಶಿಕ್ಷಕಿ ಹಾಗೂ ಕನ್ನಡ ಭಾಷಾ ಶಿಕ್ಷಕಿಯಿಂದ ನಗದು ರೂಪದ ಬಹುಮಾನವನ್ನು ಕೂಡ ಫಾತಿಮತ್ ಮುನಿಷಾ ತನ್ನ ಮುಡಿಗೇರಿಸಿಕೊಂಡಿರುತ್ತಾಳೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿನಿ ಮುನಿಷಾ ಹಾಗೂ ಸನ್ಮಾನವನ್ನು ಪೂರೈಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 500ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಗುವುದು. ಈ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ನೆರವೇರಿಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಫಾತಿಮತ್ ನೈಮಾ 553 ಅಂಕಗಳು. ಜಾಹಿರಾ
545 ಅಂಕಗಳು. ಫಾತಿಮಾ ಇಶ್ಮಿಯ 532 ಅಂಕಗಳು. ಫಾತಿಮಾ ಸಹಲ 529 ಅಂಕಗಳು. ಫಾತಿಮಾ ಸುಹಾನ 527 ಅಂಕಗಳು. ಮರಿಯಮ್ಮ ರಿಫಾನ 525 ಅಂಕಗಳು. ಆಮ್ನಾ 524 ಅಂಕಗಳು. ಅಫೀಜಾ 523 ಅಂಕಗಳು. ಫಾತಿಮಾ ಆಶೀಫಾ 505 ಅಂಕಗಳು. ಅದೇ ರೀತಿ CWSN ವಿದ್ಯಾರ್ಥಿಗಳಿಗೆ ಸಹಕರಿಸಿದಂತ ವಿದ್ಯಾರ್ಥಿನಿ ಫಾತಿಮತ್ ಅಶೀನಾ. ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಸದಸ್ಯರಾದಂತಹ ಉಳ್ಳಾಲ ತೋಟ ಅಬ್ದುಲ್ ರಹೀಂ ಸರ್ ಇವರು ಸಮಾಜ ಸೇವಕರು, ಪರಹಿತ ಚಿಂತಕರು, ತಮ್ಮ ಕಾರ್ಯಪ್ರವೃತ್ತಿಯ ಮೂಲಕ ಜನಮನ ಗೆದ್ದ ಉದಾರ ಹೃದಯದ ನಾಯಕ. ಇವರು ಇಂದು ಶ್ರಮ, ಪ್ರಾಮಾಣಿಕತೆ ಮತ್ತು ಜನಸೇವೆಯ ಮೂಲಕ ವಿಶಿಷ್ಟ ಸ್ಥಾನವನ್ನೇ ಗಳಿಸಿರುತ್ತಾರೆ. ಇಷ್ಟು ಮಾತ್ರವಲ್ಲದೆ ಇವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವೇದಿಕೆ, ಶಾಮಿಯಾನ ಹಾಗೂ ಆಸನದ ವ್ಯವಸ್ಥೆಯನ್ನು ತಮ್ಮ ಉದಾರ ಮನಸ್ಸಿನಿಂದ ನಮ್ಮ ಶಾಲೆಗೆ ಕಲ್ಪಿಸಿರುತ್ತಾರೆ. ಇದೀಗ ಇವರು ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲಾ ವತಿಯಿಂದ ನೀಡುವಂತಹ ಸನ್ಮಾನವನ್ನು ಸ್ವೀಕರಿಸಲು ಸನ್ಮಾನ ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ರಹೀಂ ಸರ್ ಸಮಾಜ ಸೇವಕರು, ಇವರಿಗೆ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅರ್ಪಿಸುವ ಸನ್ಮಾನ ಪತ್ರ. ಪರಹಿತ ಚಿಂತಕರಾಗಿ ಪರಾವಲಂಬಿಯಾಗದೆ ಸಾಧನೆಗೆಯ್ಯುವುದೇ ಆದರ್ಶ ತತ್ವ ಎಂಬ ಸಿದ್ಧಾಂತದ ನೆಲೆಯಲ್ಲಿ ತಮ್ಮ ಜೀವನವನ್ನು ಉದ್ಯಮದ ಜೊತೆಗೆ ಸಮಾಜಕ್ಕಾಗಿ ಮುಡಿಪಾಗಿಟ್ಟ ಅಬ್ದುಲ್ ರಹೀಂ ಸರ್ ಅವರು UT ಇಸ್ಮಾಯಿಲ್ ಹಾಜಿ ಹಾಗೂ ದೀಪದುಮ್ಮ ದಂಪತಿಯ 11ನೆಯ ಪುತ್ರರಾಗಿ ಉಳ್ಳಾಳದ ದಿಲ್ ಪಸಂದ್ ಎಂಬ ಮನೆಯಲ್ಲಿ 13/9/1972ರಲ್ಲಿ ಜನಿಸಿದರು. ಆರಂಭಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಪ್ರೌಢಶಾಲೆ ಉಪ್ಪಿನಂಗಡಿಯಲ್ಲಿ 8ನೇ ತರಗತಿಯವರೆಗೆ ಪೂರೈಸಿದ ಇವರು ಬಳಿಕ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಿ ಮುಂಬೈಗೆ ಪಯಣಿಸಿ ಅಲ್ಲಿ ಕೂಲಿ ನಾಲಿ ಮಾಡಿ ಕಷ್ಟದ ಜೀವನವನ್ನು 1987ರಿಂದ 1993ರವರೆಗೆ ಅನುಭವಿಸಿ ಮತ್ತೆ ತನ್ನೂರಿನ ನೆನಪಾಗಿ ಉಚ್ಚಿಲದ UB ಮೊಹಮ್ಮದ್ ರವರ UBM ಸಂಸ್ಥೆಗೆ ಸೇರಿ ಸತತ 30 ವರ್ಷಗಳ ಕಾಲ ಸಂಸ್ಥೆಯನ್ನು ಅದರ ಉನ್ನತಿಗೆ ಕೊಂಡೊಯ್ಯಲು ಕಾರಣಕರ್ತರಾಗಿರುವರು. ಸಮಾಜ ನಮಗೇನು ನೀಡಿದೆ ಎನ್ನುವುದಕ್ಕಿಂತ ನಾನು ಸಮಾಜಕ್ಕೇನು ನೀಡಿದ್ದೇನೆ ಎಂದು ಯೋಚಿಸಿದ ಇವರು ಸ್ವತಃ ಉದ್ದಿಮೆಯನ್ನು ಆರಂಭಿಸಿ ಸಮಾಜ ಸೇವಾ ಚಟುವಟಿಕೆಗಳಿಗೆ ತೊಡಗಿ ಜಾತಿ ಭೇದ ಮರೆತು ಎಲ್ಲರೊಂದಿಗೆ ಬೆರೆತು ಸಮಾಜಮುಖ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡರು. ಹಲವಾರು ಸಂಘಟನೆಯಲ್ಲಿ ಸೇರಿಕೊಂಡು ಬ್ಲಡ್ ಕ್ಯಾಂಪ್, ಆರೋಗ್ಯ ಶಿಬಿರ, ಹಲವು ಶಿಕ್ಷಣ ಸಂಸ್ಥೆಗಳ ಬಡ ವಿದ್ಯಾರ್ಥಿಗಳ ಶಿಕ್ಷಣ ಶುಲ್ಕ, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಗಳ ದಾಖಲಾತಿಗಾಗಿ ವ್ಯವಸ್ಥೆ, ಅದರ ಜೊತೆಗೆ ಒಂದು ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ಸಂಪೂರ್ಣ ಮೊತ್ತವನ್ನು ಭರಿಸುತ್ತಾ ಬಂದಿರುತ್ತಾರೆ. ಪ್ರಸ್ತುತ ಇವರು ಫಲಾ ವಿದ್ಯಾಸಂಸ್ಥೆ ಟ್ರಸ್ಟಿ, ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಉಚ್ಚಿಲ, ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಜ್ಜಿನಡ್ಕ, ಮಾದಕ ದ್ರವ್ಯ ವಿರೋಧಿ ಸಂಸ್ಥೆ, ಯುನೈಟೆಡ್ ಸೋಷಿಯಲ್ ವೆಲ್ಫೇರ್ ಆರ್ಗನೈಸೇಷನ್ ಸೋಮೇಶ್ವರ, ಉಚ್ಚಿಲ, ಕಿನ್ಯ, ತಲಪಾಡಿ, ಕೋಟೆಕಾರ್ ಗ್ರಾಮ ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. PM ಶ್ರೀ ಉಚ್ಚಿಲಗುಡ್ಡ ಶಾಲೆ, ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿನಡ್ಕ ಇಲ್ಲಿಯ ಗೌರವ ಸದಸ್ಯರು ಆಗಿರುತ್ತಾರೆ. ಉಳ್ಳಾಳ ಶಾಂತಿ ಸಭೆಯ ಗೌರವ ಸಲಹೆಗಾರರಾಗಿ ಕೆಲಸ ಮಾಡುತ್ತಿರುವ ಇವರು ಸಮಸ್ಯೆ ಬಂದಾಗ ಅದಕ್ಕೆ ಬೆನ್ನು ಕೊಟ್ಟು ಓಡದೆ ಎಲ್ಲರನ್ನೂ ಸೇರಿಸಿ ಸಹಕರಿಸುವ ಮಹಾನ್ ವ್ಯಕ್ತಿಯಾಗಿದ್ದು ಅನೇಕರಿಗೆ ವೈದ್ಯಕೀಯ, ಮನೆ ನಿರ್ಮಾಣ, ಆಸ್ಪತ್ರೆ ಸೇವೆಯಲ್ಲಿ ಸಹಕರಿಸಿ ದೊಡ್ಡ ಗುಣವುಳ್ಳವರು. ಉಳ್ಳಾಳ ತೋಟ ಅಬ್ದುಲ್ ರಹೀಂ ಸರ್ ಅವರಿಗೆ ಇದೀಗ ನಮ್ಮ ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದಂತಹ ಶ್ರೀಯುತ ಕೃಷ್ಣಾನಂದ ಜಿ ನಾಯಕ್ ಸರ್ ಅವರು ಸರ್ವ ಅತಿಥಿ ಗಣ್ಯರೊಡಗೂಡಿ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಸಕ್ಕರೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಣೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ಎಲ್ಲರೊಂದಿಗೆ ಬೆರೆತು ಬಾಳುವ ವ್ಯಕ್ತಿತ್ವ ಇರುವ ಸನ್ಮಾನ್ಯ ಅಬ್ದುಲ್ ರಹೀಂ ಸರ್ ಅವರಿಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ನಾವು ಸನ್ಮಾನಿಸುತ್ತಿದ್ದೇವೆ. ಸನ್ಮಾನಿತರಾದಂತಹ ಅಬ್ದುಲ್ ರಹೀಂ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಮಸ್ಕಾರಗಳು. ಫಲ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಯ ಪೋಷಕರ ಸಭೆ ಮತ್ತು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿದಂತಹ ಜನಾಬ್ ಯು.ಬಿ. ಮೊಹಮ್ಮದ್ ಹಾಜಿ ಅವರೇ, ಈಶ್ವರ್ HR ಅವರೇ ಶಿಕ್ಷಣಾಧಿಕಾರಿ, ಕೃಷ್ಣಾನಂದ ಜಿ ನಾಯಕ್ ನನ್ನ ಆತ್ಮಮಿತ್ರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರೇ, ಸುಜಾತ ಮೇಡಮ್ ರವರೇ, ಜನಾಬ್ ಹಾಜಿ ಅಬ್ದುಲ್ ಅಬ್ಬಾಸ್ ಮಜಲ್ ರವರೇ, ಅರಬಿ ಕುಂಜಿ ಅವರೇ, ಇಸ್ಮಾಯಿಲ್ ತಲಪಾಡಿ ಅವರು ಬರಲಿಲ್ಲ ಆರೋಗ್ಯದ ನಿಮಿತ್ತ, ಅವರಿಗೂ ಆರೋಗ್ಯವನ್ನು ಅಲ್ಲಾಹು ಕಲ್ಪಿಸಲಿ. ಬಶೀರ್ ನಮ್ಮ ಸದಸ್ಯರು ಹಾಗೂ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿದ್ಯಾಸಂಸ್ಥೆಯ ಉನ್ನತಿಗೋಸ್ಕರ ಕೆಲಸ ಮಾಡುವಂತಹ ಅಧ್ಯಾಪಕರಾಗಲಿ ಅದೇ ರೀತಿ ಮಾಧ್ಯಮ ಮಿತ್ರದವರೇ, ಇಲ್ಲಿ ಸೇರಿದಂತಹ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ತಂದೆ ತಾಯಿಯವರು, ಜಾಸ್ತಿ ತಾಯಿಯನ್ನು ಕಾಡ್ತಾ ಇದೆ, ತಂದೆಗೆ ಪುರುಸೊತ್ತಿರುವುದಿಲ್ಲ, ತಾಯಿ ಬಂದಿದ್ದಾರೆ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ, ಸ್ವಾಗತ ಕೂಡ ಮಾಡ್ತಾ ಇದ್ದೇನೆ. ನಾನು ಯಾಕೆ ಸನ್ಮಾನಿಸಲ್ಪಟ್ಟೆ ಅಂತ ಹೇಳಿದರೆ, ನಾನು ನನ್ನಿಂದ ಸಮಾಜಕ್ಕೆ ಏನಾದರೂ ಒಂದು ಒಳಿತಾಗಬೇಕು ಅಂತ. ನಾನೇನು ದೊಡ್ಡ ವಿದ್ಯಾವಂತನಲ್ಲ. ನಾನು ಉಚ್ಚಿಲಕ್ಕೆ ಬಂದ ನಂತರ ಸಮಾಜ ಸೇವೆಯನ್ನು ತೊಡಗಿಸಿಕೊಂಡೆ. ಯಾರಿಂದ ಅಂತ ಹೇಳಿದರೆ, ಇಲ್ಲಿ 3 ಜನ ಕೂತ್ಕೊಂಡಿದ್ದಾರೆ. ಯು.ಬಿ. ಮೊಹಮ್ಮದ್ ಇದ್ದಾರೆ, ಅರಬಿ ಕುಂಜಿದ್ದಾರೆ, ಮಜಲ್ ಅಬ್ಬಾಸ್ ಇದ್ದಾರೆ. ಅವರು ಕೂಡ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಬಂದು ಈ ಒಂದು ಶಿಕ್ಷಣ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತರು. 16 ಜನರಿದ್ದರು, ಅದರಲ್ಲಿ ಸ್ವಲ್ಪ ಜನ ಈಗಾಗಲೇ ಮರಣ ಹೊಂದಿದ್ದರು. ಅವರ ಕಬ್ರಸ್ಥಾನವನ್ನು ವಿಶಾಲಗೊಳಿಸಲಿ. ಆಮೇಲೆ ಅದರಲ್ಲಿ 3 ಜನ ಉಳಿದಿದ್ದಾರೆ. ಅವರಿಂದ ನಾನು ಕಲ್ತ್ಕೊಂಡು ಬಂದ ಈ ಸಮಾಜ ಸೇವೆ ಅಂತ, ಅದು ನನಗೆ ಭಾಳ ಒಂದು ಉತ್ತಮ ದಾರಿಯಾಗಿ ನನಗೆ ಮಾರ್ಗದರ್ಶನವಾಗಿ ನೀಡಿದ್ದು ಈ 3 ಜನ ಕೂಡ. ಅದರ ಜೊತೆಗೆ ವ್ಯವಹಾರ ನಮ್ಮದು ಇದ್ದದ್ದೇ. ಏನಾಯಿತು ಅಂತ ಹೇಳಿದ್ರೆ, ನನಗೆ ಒಬ್ಬರ ಸಮಸ್ಯೆಯನ್ನು ಕಂಡಾಗ ಅದರ ಬಗ್ಗೆ ನನಗೆ ಭಾಳ ಚಿಂತೆ, ಏನೋ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದಾರೆ, ಏನಾದರೂ ನಮ್ಮಿಂದ ಆಗಬೇಕು ಅಂತ. ಅದನ್ನು ಮಾಡ್ತಾ ಬಂದೆ. ಇಷ್ಟೆಲ್ಲ ಮಾಡಿದೆ ನನಗೆ ಗೊತ್ತಾಗಲಿಲ್ಲ. ಈಗಲೇ ಅವರು ಓದಿದಾಗ ಗೊತ್ತಾಯಿತು ಇಷ್ಟೆಲ್ಲ ನಾನು ಮಾಡಿದ್ದೇನೆ ಅಂತ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸದ ಜೊತೆಗೆ ವಿದ್ಯಾರ್ಥಿಗಳು ಅಥವಾ ಅವರ ತಾಯಿಯರು ನನ್ನಂತೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ನಿಮಗೆ ಏನು ಸಾಧ್ಯ ಉಂಟು ಅದನ್ನು ಮಾಡಬೇಕು. ವಿದ್ಯಾರ್ಥಿಗಳಾದರೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸ್ಬೋದು. ಈಗ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಒಬ್ಬ ಬೈಕಿನಿಂದ ಸ್ಕಿಡ್ ಆಗಿ ಬಿದ್ದ ಅಂತ ಹೇಳಿದ್ರೆ ತಕ್ಷಣ ಓಡಿಕೊಂಡು ಹೋಗಿ ಅವರನ್ನು ಆರೈಕೆ ಮಾಡೋದು ಒಂದು ಕೂಡ ಸಮಾಜ ಸೇವೆಯಲ್ಲಿ ಸೇರ್ತದೆ. ಅದನ್ನು ಕೂಡ ನೀವು ಮಾಡಬೇಕು. ನೀವು ಬರೀ ಫೋಟೋ ತೆಗೆದು ವೈರಲ್ ಮಾಡೋದಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕಾಲ ಭಾಳ ಬದಲಾವಣೆ ಆಗಿದೆ. ಆಕ್ಸಿಡೆಂಟ್ ಆಗಿ ಸತ್ತು ಒಬ್ಬ ನರನಾಡ್ತಿದ್ದರೂ ಕೂಡ ಅವನ ಹತ್ರ ಯಾರು ಕೂಡ ಸುಳಿಯುವುದಿಲ್ಲ, ಬರೀ ಅವನಿಗೆ ಫೋಟೋ ತೆಗೆದು ವೈರಲ್ ಮಾಡ್ತೀರಿ. ನಾವು ಬೆಂಗಳೂರಿನಲ್ಲಿ 2 ವರ್ಷ ಮೊದಲು ನೋಡಿದ್ದೇವೆ, ಒಬ್ಬನ ಅರ್ಧ ಜೀವ ಹೋಗಿದೆ. ಅವನು
ಅಸಹಾಯಕ ಸ್ಥಿತಿಯಲ್ಲಿ ನೀರಿಗೋಸ್ಕರ ಪರದಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಮೊಬೈಲಲ್ಲಿ ಫೋಟೋ ತೆಗೆದಿದ್ದಾರೆ, ಯಾರೂ ಹತ್ತಿರ ಹೋಗಲಿಲ್ಲ. ಅದಾಗಬಾರ್ದು. ಆದ ಕಾರಣ ಶಾಲಾ ವಿದ್ಯಾರ್ಥಿಗಳಾದ ನಾವು ಅದನ್ನು ಸಮಾಜದಲ್ಲಿ ನಾವು ಅಳವಡಿಸಿಕೊಂಡು ಬಂದರೆ ಮಾತ್ರ ನಮ್ಮ ಸಮಾಜ ಸೇವೆಗೊಂದು ಸಾರ್ಥಕವಾಗ್ತದೆ. ಮತ್ತು ನಮಗೆ ಪ್ರಾಯ ಮತ್ತು ಸಮಯ ಇದು ಎರಡೂ ಮುಖ್ಯ. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಆಗ್ತದೆ 7 ಗಂಟೆ ಆಗ್ತದೆ, 7 ಗಂಟೆ ಹೊತ್ತಿಗೆ ನಾವು ಇಲ್ಲಿ ಸ್ಕೂಲಿಗೆ ಹೊರಡ್ತಾ ಬರ್ತೇವೆ. ಆ ಸಂದರ್ಭದಲ್ಲಿ ನಮಗೆ ಸಮಯದ ಅಭಾವ ಇದ್ದ ಕಾರಣ ನಾವು ಬೆಳಿಗ್ಗೆ ತಿಂಡಿ ಮಾಡೋದಿಲ್ಲ. ಇದು 50%, 100ರಲ್ಲಿ 50% ವಿದ್ಯಾರ್ಥಿಗಳು ಬೆಳಗಿನ ತಿಂಡಿ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಸಮಯದ ಅಭಾವ. ಹೇಳುವಾಗ ಸ್ವಲ್ಪ ಲೇಟ್ ಆಯಿತು, ಬೇಗ ತಯಾರಿ ಮಾಡಬೇಕು. ಮನೆಯಲ್ಲಿ ತಾಯಿ ಕಷ್ಟಪಟ್ಟು ಒಲೆಯಲ್ಲಿ ಏನಾದರೂ ಅಕ್ಕಿ ಗಂಜಿಯನ್ನು ಇಟ್ಟಿದ್ರೆ ಅದನ್ನು ಬಿಟ್ಟುಕೊಂಡು ಬಂದು ನೀವು ಶಾಲೆಗೆ ಸೇರಿಸಿ, ಯಾಕೆಂದರೆ ಸಮಯ ಆಯಿತು ಅಂತ. ಅದು ನಿಮಗೆ ಸಮಯವನ್ನು ಕಾಡ್ತಿದೆ. ಅದೇ ಒಂದು ಸಮಯವನ್ನು ನೀವು ನಿಯೋಜನೆ ಮಾಡಿದರೆ ಇದೇ ಸಮಯದಲ್ಲಿ ನಿಮಗೆ ವಿದ್ಯಾಭ್ಯಾಸ ಕೂಡ ನಿಮಗೆ ಅತ್ಯುತ್ತಮ ವಿದ್ಯಾಭ್ಯಾಸ ಕೂಡ ಪಡೆಯುವಂತಹ ಒಂದು ಸಮಯ. ಪ್ರಾಯ ಮತ್ತು ಸಮಯ ಎರಡೂ ಕೂಡ ನೋಡಿ. ಪ್ರಾಯ ಈಗ ನನಗೇನು ಇನ್ನು 8ನೇ ಕ್ಲಾಸಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನಾನು 8ನೇ ಕ್ಲಾಸ್ ಫೈಲ್ ಹೇಳ್ತೇನೆ ಎಲ್ಲರ ಮುಂದೆ. ನನಗೇನು ಇನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ, ಯಾಕೆ ನಮಗೆ ಪ್ರಾಯ ಆಯಿತು. ಆದ ಕಾರಣ ನೀವು ಯಾವತ್ತೂ ಕೂಡ ಸಮಯವನ್ನು ಮತ್ತು ಪ್ರಾಯವನ್ನು ಗಟ್ಟಿಡಿಬೇಕು. ಯಾವ ಪ್ರಾಯದಲ್ಲಿ ಯಾವ ಸಮಯದಲ್ಲಿ ಏನನ್ನು ನಾವು ಗಳಿಸಬೇಕು ಅದು ಗಳಿಸಲೇಬೇಕು. ನೀವು ಸಮಯ ನಷ್ಟವಾದರೆ ಮತ್ತೆ ಹಿಂದಿರುಗು ಸಮಯ ಬರುವುದಿಲ್ಲ, ಯಾರಿಗೂ ಬರುವುದಿಲ್ಲ. ಆದ ಕಾರಣ ಎರಡನ್ನು, ಪ್ರಾಯ ಮತ್ತು ಸಮಯ, ವಿದ್ಯಾಭ್ಯಾಸ, ಅದರ ಜೊತೆಗೆ ಬೇಡದ ಚಟುವಟಿಕೆಗಳಿಗೆ ನಾವು ಕೈ ಹಾಕಬಾರ್ದು. ಈಗೆಲ್ಲ ನಮ್ಮ ಕೇರಳದ ರಾಜ್ಯದಲ್ಲಿ ಜಾಸ್ತಿ ಉಂಟು. ನಮ್ಮ ಈ ಒಂದು ಶಾಲೆಯಲ್ಲಿ ಈ ಒಂದು ಹೊರಾಂಡದಲ್ಲಿ ಯಾವುದೂ ಕೂಡ ನಮಗೆ ಮಾದಕ ವಸ್ತುವಿನ ಯಾವುದೋ ಒಂದು ಕಾಟ ನಮಗೆ ಬರಲಿಲ್ಲ, ಬರುವುದು ಬೇಡ. ದೇವರು ಅದರ ನಮ್ಮ ಎಲ್ಲ ಮಕ್ಕಳನ್ನು ದೂರ ಇಡಲಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಕಡೆಗೆ ಗಮನ ಕೊಟ್ಟು ನಾವು ವಿದ್ಯಾಭ್ಯಾಸ ಮಾಡೋದು. ನಾವು ಇಲ್ಲಿ ಬಂದದ್ದು ಏನು ಆಟ ಆಡಲಿಕ್ಕೆ ಬಂದದ್ದಲ್ಲ. ನಮ್ಮ ಮನೆಯವರು, ನಮ್ಮ ತಾಯಿ ತಂದೆಯವರು ಭಾಳ ಕಷ್ಟದಲ್ಲಿ ನಿಮ್ಮನ್ನು ಕಳಿಸಿರ್ಬೋದು. ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಬೀಡಿ ಕಟ್ಟುವವರು ಇರ್ಬೋದು, ರಿಕ್ಷಾ ಚಾಲಕರು ಇರ್ಬೋದು, ನಮ್ಮ ತಂದೆ ತಾಯಿಗಳು ಯಾರನ್ನು ಕೂಡ ನಾವು ತಂದೆ ತಾಯಿಯನ್ನು ಅಷ್ಟು ಕಷ್ಟದಲ್ಲಿ ನಮ್ಮನ್ನು ಕಳಿಸುವಾಗ ನಾವು ವಿದ್ಯಾಭ್ಯಾಸವನ್ನು ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟು ನಮ್ಮನ್ನು ಕಲಿಸಿಕೊಡುವಾಗ ನಾವು ವಿದ್ಯಾಭ್ಯಾಸ ಮಾಡಿದ್ರೆ ನಾವು ತಂದೆ ತಾಯಿಗೆ ಮೋಸ ಮಾಡಿದಂತಾಗ್ತದೆ. ಅದು ನಮ್ಮಿಂದ ಆಗಬಾರ್ದು ಖಂಡಿತವಾಗಿಯೂ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈಗ ನೋಡಿ, ತಂದೆ ತಾಯಿಯನ್ನು ನಾವು ನೋಡುವ ವಿಷಯ, ನಾವು ತಂದೆ ತಾಯಿಯನ್ನು ಭಾಳ ಪ್ರೀತಿಸ್ತೇವೆ ಅಂತ, ಭಾಳ ಪ್ರೀತಿಸ್ತೇವೆ. ತಂದೆ ತಾಯಿ ನಮಗೆ ಗೌರವ. ನಮ್ಮ ಮನೆಯಲ್ಲಿ ನಮ್ಮ ದೇವರು ತಂದೆ ತಾಯಿ. ನಮ್ಮ ಮನೆಯಲ್ಲಿ ನಮ್ಮ ದೇವರು ತಂದೆ ತಾಯಿ. ದೇವರು ಎಲ್ಲರನ್ನು ಸೃಷ್ಟಿ ಮಾಡಿದ್ದಾನೆ, ತಂದೆಯನ್ನು ಸೃಷ್ಟಿ ಮಾಡಿದ್ದಾನೆ, ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ. ಸೌದಿ ಅರೇಬಿಯಾದಲ್ಲಿ ಒಂದು ಜಗಳ ಆಯಿತು ಅಣ್ಣ ತಮ್ಮಂದರಿಗೆ. ಯಾಕೆ ಜಗಳ ಆಯಿತು ಅಂತ ಹೇಳಿದ್ರೆ ಏನು ಇದು ಕೋಟಿಯ ಸೊತ್ತಿನ ಆಸ್ತಿಯ ಜಗಳ ಅಲ್ಲ. ತಾಯಿಯನ್ನು ಸಾಕು ವಿಷಯದಲ್ಲಿ ಜಗಳ ಆಯಿತು, ಭಾಳ ಜಗಳ ಆಯಿತು, ತಾರಕಕ್ಕೆ ಹೇಳಿತು. ಮುದಿ ತಾಯಿ 80 ವರ್ಷ 90 ವರ್ಷ ಆಗಿದೆ ತಾಯಿಗೆ. ಇಬ್ಬರು ಮಕ್ಕಳು, ಗಂಡು ಮಕ್ಕಳು. ಒಬ್ಬರಿಗೆ 60 ಪ್ರಾಯದ ಗಂಡು ಮಗ, ಒಬ್ಬನಿಗೆ 65-70 ಆಸ್ಪಾಸ್. ತಾಯಿಗೆ 85 ಆಗಿರ್ಬೋದು. ಕೋರ್ಟಿಗೆ ಕಚೇರಿಯಲ್ಲಿ ಕೇಸ್ ದಾಖಲಾಯಿತು. ಕೋರ್ಟಿಗೆ ಕಚೇರಿಗೆ ಹೋಗೋದು, ಜಡ್ಜಿ ನಾಳೆ ತೀರ್ಮಾನ ಮಾಡ್ತಾನೆ ಅಂತ. ಯಾವ ಕೇಸು ಅಂತ ಹೇಳಿದ್ರೆ ನಾನು ತಾಯಿಯನ್ನು ಸಾಕ್ತೇನೆ, ನಾನು ತಾಯಿಯನ್ನು ಸಾಕ್ತೇನೆ ಅಂತ ಇಬ್ಬರು ಅಣ್ಣ ತಮ್ಮಂದರಲ್ಲಿ ಜಗಳ. ಸೊತ್ತಿಗೆಲ್ಲ, ಆಸ್ತಿಗೆಲ್ಲ, ಹಣಕಾಸಿಗೆಲ್ಲ ತಾಯಿಯನ್ನು ನಾನು ಸಾಕ್ತೇನೆ ಅಂತ. ಆಗ ಕೋರ್ಟ್ನ ಜಡ್ಜಿ ಹೇಳಿದ್ರು, ನನಗೆ ಇದನ್ನು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಉಂಟು ಅಂತ. ಯಾಕಂದರೆ ಇಬ್ಬರಿಗೂ ತಾಯಿ ಅಲ್ವಾ. ನಾನು ಒಬ್ಬನ ತೀರ್ಮಾನಕ್ಕೆ ತಗೊಂಡ್ರೆ ನನಗೂ ಒಂಚೂರು ಮುಜುಗರ ಆಗ್ತದೆ. ದೇವರು ಏನು ಮಾಡ್ತಾನೆ, ಏನಪ್ಪ ಅವರು ಇಬ್ಬರಿಗೂ ತಾಯಿ, ನಾನು ಯಾರಿಗೆ ತೀರ್ಮಾನ ಮಾಡಬೇಕು ಅಂತ ಆಗ್ತದೆ. ಆಗ ಕಡೆಗೆ ತೀರ್ಮಾನ ಮಾಡೋದಿರೋದಾಗೋದಿಲ್ಲ, ಕೋರ್ಟ್ ಅಲ್ವಾ, ಕೇಸ್ ಆಗಿದೆ. ಆಗ ಒಂದು ದಿವಸ ಕಡೆಗೆ ತೀರ್ಮಾನ ಮಾಡುವಾಗ ಕೋರ್ಟ್ನ ಜಡ್ಜಿ ಹೇಳ್ತಾರೆ, ನಿಮಗೆ 65 ಕಳೆದಿದೆ, ನಿಮಗೂ ಕೂಡ ಪ್ರಾಯ ಆಗಿದೆ, ನಿಮ್ಮ ತಾಯಿಗೆ 85 ಆಯಿತು. 65 ಕಳೆದಂಥ ನಿಮಗೆ ತಾಯಿಯನ್ನು ಆರೈಕೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ಬೋದು ಅಂತ ಜಡ್ಜಿ ಹೇಳ್ತಾರೆ. ಎರಡನೇ ತಮ್ಮರನ್ನು ಕರೆದು ಹೇಳ್ತಾರೆ, ನಿನಗೆ 55 ಆಯಿತು, ನೀವು ತಾಯಿಯನ್ನು ಸರಿಯಾಗಿ ಸಾಕಬೇಕು ಅಂತ ತೀರ್ಮಾನ ಅಲ್ಲಿ ಕೊಟ್ಟರು. ತುಂಬ ಕಾರಣಗಳಿವೆ ಇದನ್ನು ಕೊಡುವಾಗ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ನಮ್ಮ ತಂದೆಯನ್ನು ಸರಿಯಾಗಿ ಪ್ರೀತಿಸುವುದಿಲ್ಲ, ತಾಯಿಯನ್ನು ಸರಿಯಾಗಿ ಪ್ರೀತಿಸುವುದಿಲ್ಲ. ಮನೆಗೆ ಬಂದರೆ ನಾವು ವೆಲ್ಕಮ್ ಮಾಡೋದಿಲ್ಲ ತಂದೆ ತಾಯಿಗೆ. ಇದು ಭಾಳ ದುರಾದೃಷ್ಟ. ಅದು ನಾವು ಹೀಗೆ ಮಾಡಿದರೆ ನಮ್ಮ ಮಕ್ಕಳು ನಾಳೆ ತಂದೆಯನ್ನು ಕ್ಯಾರೇ ಮಾಡಲಿಕ್ಕಿಲ್ಲ. ನಾನು ಭಾಳ ದುಃಖದಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಮಗೆ ಪ್ರಾಯ ಬರುವಾಗ ನಮ್ಮ ತಂದೆ ಇಲ್ಲ, ತಾಯಿ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಪ್ರೀತಿಯಿಂದ ನೋಡಿ,
ಇದು ನಮ್ಮ ಸೊತ್ತು, ಯಾವುದೂ ಅಲ್ಲ. ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಆಸ್ತಿ ಮಾಡಬೇಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಎಷ್ಟು ಜನ ಇದ್ದಾರೆ, ನೀವು ತಾಯಿಯನ್ನು ಪ್ರೀತಿಸಿ ಬೆಳಿಗ್ಗೆ ಬರುವಾಗ ಮುತ್ತು ಕೊಟ್ಟು ಬಂದವರು ಯಾರಿದ್ದಾರೆ? ತೋರಿಸಿ ಕೈ ಎತ್ತಿ. ಯಾರಿದ್ದಾರೆ? ಬರುವಾಗ ತಾಯಿಯನ್ನು ಒಂದು ಅಪ್ಪಿ ಹಿಡಿದು ಒಂದು ಮುತ್ತು ಕೊಟ್ಟವರು ಈ ಗ್ರೂಪಲ್ಲಿ ಯಾರಿದ್ದಾರೆ? ಕೈ ಎತ್ತಿ ತೋರಿಸಿ. ನೀವು ಇಲ್ಲ, ಯಾಕೆಂತ ಹೇಳಿದ್ರೆ ಅವರು ನಮ್ಮನ್ನು ಸಾಕಿದ್ದಾರೆ, ಕಷ್ಟಪಟ್ಟು ಸಲಹಿದ್ದಾರೆ, ಶಾಲೆಗೆ ಕಳಿಸಿದ್ದಾರೆ. ನಾವು ಬಂದಿದ್ದೇವೆ, ಹೋಗ್ತೇವೆ ಅಷ್ಟೇ. ಯಾರು ಕೂಡ ಬರುವಾಗ ಕೂಡ ಒಂದು ತಾಯಿಗೆ ನಮಸ್ತೆ, ಒಂದು ಸಲಾಂ ಕೂಡ ಹೇಳೋದಿಲ್ಲ. ನಾವು ಕೂಡ ಅದನ್ನು ನಾವು ಮಾರ್ಪಡಿಸಬೇಕು. ವಿದ್ಯಾದೊಂದಿಗೆ ಕೂಡ ನಾವು ತಂದೆ ತಾಯಿಗೆ ಗೌರವ ಕೊಡಬೇಕು, ನಮ್ಮ ಶಿಕ್ಷಕರಿಗೆ ಗೌರವ ಕೊಡಬೇಕು, ಈ ಸಂಸ್ಥೆಗೆ ಗೌರವ ಕೊಡಬೇಕು. ಯಾಕೆಂತ ಹೇಳಿದ್ರೆ ಅವಿದ್ಯಾವಂತರು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಭಾಳ ದುಃಖನ ಹೇಳ್ತಾ ಇದ್ದಾನೆ. ಯಾಕೆ ನಮ್ಮಿಂದ ಸಮಾಜಕ್ಕೆ ಏನಾದರೂ ಆಗಬೇಕು ಅನ್ನೋ ಉದ್ದೇಶದಿಂದ ಅವರಷ್ಟು ಕಷ್ಟಪಟ್ಟು ಈ ಒಂದು ಶಾಲೆಯನ್ನು ಕಟ್ಟಿಕೊಟ್ಟಿದ್ದಾರೆ. ನಿಮಗೆ ವಿದ್ಯಾಭ್ಯಾಸ ಮಾಡಿ ಹೈಸ್ಕೂಲ್ ಮಾಡಿದರು, 15,000 ರೂಪಾಯಿ ಫೀಸ್ ಇಟ್ಟು 523 ಹೈಸ್ಕೂಲ್ನಲ್ಲಿ 3ನೇ ದರ್ಜೆಗೆ ಉಂಟು ನಮ್ಮ ಶಾಲೆ. ಇನ್ನು ಬರುವ ವರ್ಷ ಇನ್ಶಾ ಅಲ್ಲಾ ಅವರು ಪ್ರಥಮ ದರ್ಜೆಗೆ ತಗೊಂಡು ಹೋಗ್ತಾರೆ, ಉನ್ನತ ಮಟ್ಟದಲ್ಲಿ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಮಕ್ಕಳನ್ನು ನಾವು ಯಾಕೆ ಇಲ್ಲ SLC ಕಲಿತ ನಂತರ PUCಗೆ ಬೇರೆ ಹೊರಗೆ ಯಾಕೆ ನೀವು ಸೇರಿಸ್ತೀರಿ? ಬಸ್ಸಲ್ಲಿ ಹೋಗುವಾಗ ಎಷ್ಟು ಕಷ್ಟ ಉಂಟು ಒಂದು ಹುಡುಗಿ ಹೋಗಿ ಬರುವಾಗ. ಅದಕ್ಕೋಸ್ಕರ ನಾವು ಮಹಿಳಾ ಕಾಲೇಜನ್ನು ತೆರೆದಿದ್ದೇವೆ. ಸಹಕಾರ ಕೊಡಿ, ಸಪೋರ್ಟ್ ಮಾಡಿ. ನೀವು ಇಲ್ಲಿ ಬಂದು ಆಟ ಆಡಿ ಇದ್ದದನ್ನೆಲ್ಲ ಒಡೆದು ಹಾಕಬೇಡಿ. ಯಾಕೆಂತ ಹೇಳಿದ್ರೆ ಇದು ಇನ್ನೊಬ್ಬರ ಸಂಸ್ಥೆ, ಇದು ಯಾರೆಲ್ಲ ಕಾಡಿ ಬೇಡಿ ಅಂತ ಸಂಸ್ಥೆ. ಅದು ನೀವು ಉಳಿಸಬೇಕಾದ ನಿಮ್ಮ ಕರ್ತವ್ಯ. ಆದ ಕಾರಣ ದಯವಿಟ್ಟು ಇನ್ನು ಯಾವುದೇ ಹುಡುಗರಾಗಲಿ ನಿಮ್ಮ ಕಿಟ್ಟಲೆಯನ್ನು ಬಿಟ್ಟು ಯಾವುದೇ ಒಂದು ಶಾಲೆಯ ವಸ್ತುವನ್ನು ಕೂಡ ನೀವು ಒಂದು ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಅದು ಕೂಡ ಇನ್ನೊಬ್ಬರ ಸುತ್ತಾಗಿರ್ತದೆ, ಕಾಡಿ ಬೇಡಿದಂಥ ಸಂಸ್ಥೆ ಆಗಿರ್ತದೆ. ಅದು ಆ 3 ಜನರಿಗೆ ಇವತ್ತು ಉಂಟಲ್ಲ, ಎಷ್ಟು ಹೇಳಿ ಸಾಕಾಗುವುದಿಲ್ಲ, ಅಷ್ಟು ಕಷ್ಟಪಟ್ಟು ಮಾಡಿದಂಥ ಸಂಸ್ಥೆ ಇದು. ನೀವು ಅವರಿಗೆ ಗೌರವಗೋಸ್ಕರ ನೀವೊಂದು ಚಪ್ಪಲೆಯ ಮೂಲಕ ಅವ್ರಿಗೆ ಗೌರವ ಕೊಡಿ. ಈಗ ಕಷ್ಟಪಟ್ಟು ಮಾಡಿದಂಥ ಸಂಸ್ಥೆಯನ್ನು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ ಕಾರಣ ಸಪೋರ್ಟ್ ಮಾಡಿ. ನೀವು ನಮಗೆ ತೊಂದರೆ ಕೊಡಬೇಡಿ. ಯಾವತ್ತೂ ಕೂಡ ವಿದ್ಯಾಸಂಸ್ಥೆ ನಿಮಗೋಸ್ಕರ ಸದಾ ಬಾಗಿಲು ತೆರೆದಿದೆ. ಯಾಕಂತಂದರೆ ವಿದ್ಯಾಭ್ಯಾಸ ನಿಮಗೆ ವಿದ್ಯೆಗೆ ಇವರು ಇಲ್ಲಿ ರಫೀಕ್ ಸರ್ ಇದ್ದಾರೆ, HM ಇದ್ದಾರೆ, ತುಂಬ ಜನರ ಮಾತು ಅವರ ಹೆಸರು ಗೊತ್ತಿಲ್ಲ, ಆದರೂ ಕೂಡ ಹೇಳ್ತಾ ಇದ್ದಾನೆ. ಒಳ್ಳೆ ನಿಮಗೆ ಶಿಕ್ಷಕರನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಕೊಟ್ಟಿದ್ದೇವೆ. ವಿದ್ಯಾಭ್ಯಾಸ ಮಾಡೋದು ನಿಮ್ಮ ಕರ್ತವ್ಯವಾಗಿದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ್. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ರೀತಿಯಲ್ಲಿ ಹಾಗೂ ಭಾವನಾತ್ಮಕವಾಗಿ ಹಿತವಚನವನ್ನು ನೀಡಿದಂತಹ ನಿಮಗೆ ಶಾಲಾ ಪರವಾಗಿ ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಎದುರುಗಡೆ ಇರುವಂಥ ಎಲ್ಲ ಸಣ್ಣ ಪುಟ್ಟ ಎಲ್ಲ ಮಕ್ಕಳು ಹಾಗೂ ಪಾಲಕರೇ ಹಾಗೂ ಎಲ್ಲ ಟೀಚರ್ಸು ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ಇವರು ಮಾತಾಡೋ ಒಂದು ವರ್ಡ್ ಹೇಳಿದರು, ದಟ್ ಈಸ್ ವೆರಿ ಟ್ರೂ. ನಿಮ್ಮ ಏಜ್ ಏನಿದೆಯಲ್ಲ ಓನ್ಲಿ ಫಾರ್ ಎಜುಕೇಷನ್, ಜಸ್ಟ್ ಸ್ಟಡಿ ಮಾಡಿ. ಈಗ ನೀವೇನಾದರೂ ಆ ಟೈಮನ್ನು ಲ್ಯಾಪ್ಸ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಓದಬೇಕಂದ್ರೂ ನಿಮ್ಮ ಓದೋಕ್ಕೆ ಟೈಮ್ ಸಿಗಲ್ಲ ಮತ್ತು ಓದೋಕ್ಕೂ ಆಗಲ್ಲ. ಆಮೇಲೆ ನೀವು ಏನಿರುತ್ತಲ್ಲ, ಯಾವಾಗ ಎಂಡಿಗೆ ಹೋಗಿರ್ತೀರಲ್ಲ, ಅಯ್ಯೋ ನಾನು ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸು ಓದೋನು ಒನ್ ಆಫ್ ದ ಟಾಪ್ ಎಜುಕೇಷನು ಯಾವುದೊಂದು ಆಫೀಸರ್ಸ್ ಎಲ್ಲ ಆಗಿರ್ತದೆ ಅಂದಾಗ ನೀವು ಆವಾಗ ಬೇಸರ ಮಾಡ್ಕೊತೀರ. ಇವ್ರು ಹೇಳಿದ್ದು ನಿಜವಾಗಲೂ ಟ್ರೂ ಇದೆ. ದಯವಿಟ್ಟು ಎಜುಕೇಷನ್ ಟೈಮಲ್ಲಿ ಎಜುಕೇಷನ್ ಮಾಡಿ. ನಾನೊಂದು ಸಲ ಎಕ್ಸ್ಪರ್ಟ್ ಯಾವುದೋ ನನ್ನ ಮಗಳು ಹೋಗಿದ್ದೆ, ಅವ್ರಿಗೆ ಫಸ್ಟ್ ಇಯರು ಎಂಟ್ರಿ ಕೊಡ್ಬೇಕಾದ್ರೆ ಒಂದು ಚೆನ್ನಾಗಿ ಹೇಳಿದರು, 2 ಇಯರ್ಸು ನಿಮ್ಮದು ಎಲ್ಲವನ್ನ ಬಿಡಿ, 2 ಇಯರ್ಸು ಓನ್ಲಿ ಸ್ಟಡಿ. ಅವ್ರದ್ದು ನಿಜ. ಯಾಕಂದರೆ PUC ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಓದಿದರೆ ಅವನು ನೀಟು ಅಥವಾ ನೆಕ್ಸ್ಟ್ ಯಾವುದಾದ್ರು ಒಂದು ಇಂಜಿನಿಯರಿಂಗು ಎಲ್ಲ ಆಗ್ತಾನೆ. ನೀವು ಆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಓದಿಲ್ಲ ಅಥವಾ ಸ್ಟಡಿ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮ್ಮ ಲೈಫು ದೇವರೇ ಕಾಪಾಡಬೇಕಂತ ಹೇಳಿದರು. ಅದು ನಿಜ. ಈಗ ಇವ್ರು ಹೇಳೋದು ನಿಜ ಇದೆ. ಜಸ್ಟ್ ಓದೋ ಟೈಮಲ್ಲಿ ಓದಿ. ಮತ್ತು ಇನ್ನೊಂದಂದರೆ ಆ ಟೈಮಲ್ಲಿ ಈಗ ನಾನು ನೋಡ್ತಾ ಇರೋದೊಂದು ಇಂಪಾರ್ಟೆಂಟ್ ಅಂದರೆ, ಈಗ ನಾನು SI ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಟ್ರಾಫಿಕಲ್ಲಿ ನೋಡ್ತೀವಿ, ಪೇರೆಂಟ್ಸ್ ಮಾತನ್ನು ಮಕ್ಕಳು ಕಮ್ಮಿ ಕೇಳ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಕಾರಣ ಮೋಸ್ಟ್ಲಿ ನಾವೆಲ್ಲ ಓದಬೇಕಾದ್ರೆ ಮಾರಲ್ ಎಜುಕೇಷನ್ ಭಾಳ ಚೆನ್ನಾಗಿತ್ತು, ಗಟ್ಟಿ ಇತ್ತು, ಕರೆಕ್ಟ್ ಅಲ್ವಾ? ಈಗ ನಾವೇನು ಮಾಡ್ತಾ ಇದ್ವಿ, ಮಕ್ಕಳು ಜಾಸ್ತಿ ಓದ್ತಾ ಇದೇನು ಮಾಡ್ತಾ ಇರೋದು ಆಫ್ಟರ್ ಕೊರೋನಾ ಪೀರಿಯಡ್ ಮೊಬೈಲ್.
ನಾವೆಲ್ಲ ಮೊದಲು ಎಜುಕೇಷನ್ನಲ್ಲಿ ಏನು ಹೇಳ್ತಾರಲ್ಲ, ಸ್ಕೂಲ್ ರಜೆ ಬಿತ್ತು, ಟೈಮ್ ಬಿತ್ತು ಅಂದರೆ ಎಲ್ಲ ಫೀಲ್ಡು, ಎಲ್ಲ ಫ್ರೆಂಡ್ಸ್ ಇದ್ದರು. ಈಗ ಎಲ್ಲರಿಗೂ ಒಂದ್ಸಲ ನೋಡಿ, ಮನೆಗೆ ಹೋದರೆ ಮೊಬೈಲ್. ಈಗ ತಾಯಿ ಏನಾದ್ರು ತಿಂಡಿ ಕೊಡಬೇಕಂದ್ರೆ ಮಗುಗೆ ಫಸ್ಟ್ ಮೊಬೈಲ್ ಹಿಂಗೆ ಇಟ್ಟಿರ್ತಾಳೆ, ಮಗುವಿಗೆ ಮೊಬೈಲ್ ತಿನ್ನಿಸ್ತಾ ಇರ್ತಾರೆ. ಯಾವ ಕಾಲ ಬಂತು ಅನಿಸುತ್ತೆ ಒಂದೊಂದ್ಸಲ. ಅದೇನೇ ಇರಲಿ, ನನಗೆ ಮೇನ್ ಇರೋದು, ನಾ ಈಗ ಟ್ರಾಫಿಕ್ ಬಗ್ಗೆ, ಯಾಕಂದರೆ ಇವ್ರು ಹೇಳಿದ್ದು ಕೇಳಿ ನಿಜ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಮತ್ತು ಇನ್ನೊಂದು, ಈ ಸ್ಕೂಲ್ ಬಗ್ಗೆ ಹೇಳಿದರು. ನಿಜವಾಗ್ಲೂ ಏನು ಅವಿವಿದ್ಯಾವಂತರು ಇರ್ಬೋದು ಅವರು, ಆದರೆ ಅವರಿಗಿರುವಷ್ಟು ಜ್ಞಾನ ಈ ವಿದ್ಯಾವಂತರಿಗೆ ಒಂದೊಂದ್ಸಲ ಕಡಿಮೆ ಇದೆ. ಅದನ್ನು ಅವ್ರಿಗಿಂತ ಅವರು ಅವಿದ್ಯಾವಂತರೇ ಒಂದು ಸ್ಕೂಲನ್ನು ಕಟ್ಟಿ ಇಷ್ಟು ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂದರೆ, ನೀವು ಎಜುಕೇಟೆಡ್ ಆಗಿ ಏನೇನು ಮಾಡ್ಬೋದಂತ ಯೋಚನೆ ಮಾಡಿ. ದಯವಿಟ್ಟು ಅದನ್ನು ಕಾನ್ಸಂಟ್ರೇಟ್ ಮಾಡಿ. ನಾ ಈಗ ಟ್ರಾಫಿಕ್ ಬಗ್ಗೆ ನನಗೆ ಮೇನ್ ಹೇಳಕ್ಕೆ ಹೇಳಿದ್ರು, ನಾ ಹೇಳ್ತೀನಿ. ಈಗ ಇಲ್ಲಿರುವಂಥ ಎಲ್ಲ ಮಕ್ಕಳು ನನ್ನ ಪ್ರಕಾರ 10th ಸ್ಟ್ಯಾಂಡರ್ಡ್ ಒಳಗಿದಲ್ಲ, ಓಕೆ. ಈಗ ಪೇರೆಂಟ್ಸು ಇದ್ದಾರೆ. ನಾನು ಇಷ್ಟೇ ಕೇಳ್ತೀನಿ, ಫಸ್ಟು ಯಾರಿಗೆ 2 ವೀಲರ್ ರೈಡಿಂಗು ಮತ್ತು 4 ವೀಲರ್ ರೈಡಿಂಗು ಚೆನ್ನಾಗಿ ಗೊತ್ತಿದೆ, ಕೈ ಎತ್ತಿ ನೋಡೋಣ ಮಕ್ಕಳಲ್ಲಿ ಪ್ಲೀಸ್, ರೈಸ್ ಮಾಡಿ. ಮತ್ತು ಯಾರು ರೈಡ್ ಮಾಡಿದ್ದಾರೆ 2 ವೀಲರು ಅಥವಾ 4 ವೀಲರ್ ರೈಡ್ ಮಾಡಿದರೆ ಕೈ ಎತ್ಬೋದು ದಯವಿಟ್ಟು. ಮಕ್ಕಳಿಗೆ ಹೇಳ್ತಾರೆ, ನಾನು ಎತ್ತಿ ನೋಡೋಣ. ಇಲ್ಲಾಂದರೆ ಮೋಸ್ಟ್ಲಿ ನಿಮ್ಮ ಟೀಚರ್ ಹೇಳಿರ್ಬೋದು, ಕೈ ಎತ್ತಿದ್ರೆ ನಿಮ್ಗೆ ಹೊಡಿತೀನಿ, ಯಾಕಂದರೆ ನಾಳೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಯಾಕಂದರೆ ಒಂದು ಹೇಳ್ತೀನಿ ಕೇಳಿ, ನೀವು ಮಾಡುವಂಥ ಮಕ್ಕಳು 2 ವೀಲರ್ ಅಥವಾ 4 ವೀಲರ್ ರೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾಳೆ ಡೈರೆಕ್ಟ್ಲಿ ಸಮಸ್ಯೆ ಆಗೋದು RC ಓನರ್, ಅಂದರೆ ನಿಮ್ಮ ಪೇರೆಂಟ್ಸ್ಗಳಿಗೆ. ಈಗ ನಾನು ಒಂದು ಸ್ಮಾಲ್ ಒಂದು ಹೇಳ್ತೀನಿ, ಸ್ಟೋರಿ ಹೇಳ್ತೀನಿ. S7 IM ಇದರಲ್ಲಿ ಸಿರ್ಸಿ ಸರ್ಕಲ್ ಇದ್ದೆ ನಾನು. ಯಾಕಂದ್ರೆ ನಂಗೆ ಆ ಇನ್ಸಿಡೆಂಟ್ ಯಾಕೆ ನೆನಪು ಬರ್ತದೆ ಅಂತ ಹೇಳಿದ್ರೆ, 3 ಜನ ಮಕ್ಕಳು, ದೇ ಆರ್ ಐ ಥಿಂಕ್ ಇನ್ನು PUC ಫಸ್ಟ್ ಇಯರ್. ಅವಾಗ ಅವ್ರದ್ದು ಸ್ಪೋರ್ಟ್ಸ್ ನಡೀತಾ ಇತ್ತು, ಒಂದು ಒಳ್ಳೆ ಬೈಕ್ ಇದೆ. 3 ಜನ ಹೋದರು, ಎಲ್ಲಿ ಸ್ವಿಮ್ಮಿಂಗ್ ಹೋದರು, ಸ್ಪೋರ್ಟ್ಸ್ ಡೇ ಅಲ್ವಾ. ಹೋಗಿ ಬರುವಾಗ KSRTC ಬಸ್ಸಿಗೆ ಆಕ್ಸಿಡೆಂಟ್ ಆಗಿ 3 ಡೆತ್ ಆಯಿತು ನನ್ನಲ್ಲಿ. ಆ ಗಾಡಿ RC ಓನರು ಒಂದು ಸ್ಕೂಲ್ ಟೀಚರು, ಹೆಸರು ಬೇಡ ಪಾಪ. ಆದರೆ ಅವರಿಗಿರುವಂಥ ಒಬ್ಬನೇ ಮಗ ಅವನು, ಮತ್ತು ಅವರಿಬ್ಬರು ಸ್ಕೂಲ್ ಟೀಚರ್. ಅಲ್ಲಿ ಅವರು ಬೇರೆ ಬೇರೆ ಸ್ಕೂಲ್ ಫಂಕ್ಷನಲ್ಲಿದ್ದರು, ಓಕೆ. ಆದರೆ ಈಗ ಆ ತಾಯಿಗೆ ಒಂದನೇದು, ಅವನು ಮೈನರ್ ರೈಡಿಂಗು, ಕರೆಕ್ಟಾ? ಅವನಿಗೆ ಯಾವುದೇ DL ಇಲ್ಲ, DL ಇಲ್ಲ, ಓಕೆ. ಹಿಂದ್ಗಡೆ ಕೂತಂಥವ್ರು ಮೈನರ್, ದಟ್ ಈಸ್ ಅದನ್ನು ಕನ್ಸಿಡರ್ ಆಗಲ್ಲ, ಓಕೆ. ಬಟ್ ಡೆತ್ ಆಗಿದೆ. ಬಟ್ ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅದರ RC ಓನರ್ ಆ ಲೇಡಿ. RC ಓನರ್ ಲೇಡಿ ಆದಾಗ ಈಗ ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮುಖ್ಯವಾಗಿ ಅಲ್ಲಿ RC ಓನರು ಟೀಚರ್ ಇದ್ದಾರೆ. ಆ ಟೀಚರು ಅವರ ಮಗ ಅವರಿಗೆ RC ಓನರು, ಅವನು ಮೈನರ್ ರೈಡಿಂಗ್. ಇದರಲ್ಲಿ ಏನಾಗುತ್ತೆ, ಒಂದು FIR ಆಗುತ್ತೆ. ಮತ್ತು RC ಓನರ್ ಸಮೇತ ಅವರು ಟೀಚರ್ ಒಂದು ಕಡೆ ಅವ್ರ ಮಗನನ್ನು ಕಳೆದುಕೊಂಡಂಥ ದುಃಖ, ಇನ್ನೊಂದು ಕಡೆ ಅವ್ರ ಮೇಲೆ FIR ಆಗ್ತಾ ಇದೆ, ಕೇಸ್ ಅರೆಸ್ಟ್ ಆಗ್ತಾ ಇದೆ. ನಾ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮಕ್ಕಳು ಮಾಡುವಂಥ ಒಂದು ತಪ್ಪಿನಿಂದ ಇಂಪಾರ್ಟೆಂಟ್ ಆಗಿ ಅವರ ಪೇರೆಂಟ್ಸಿಗೆ ಕಷ್ಟ ಆಗುತ್ತೆ. ಮತ್ತು ಒಂದು ಕಡೆ ಮಗನ ಕಳ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಏನು ಹೇಳ್ತಾರಲ್ಲ ಅವ್ರ ಮೇಲೆ ಕೇಸ್ ಅರೆಸ್ಟ್ ಆಗಿದೆ. ಈಗ ನಾನು ಇನ್ನೊಂದು ಇಂಪಾರ್ಟೆಂಟಾಗಿ ಕೆಲವೊಂದು ದಿವಸ ಹೇಳ್ತೀನಿ. ಈಗ ಯಾವುದೇ ಒಂದು ಟ್ರಾಫಿಕಲ್ಲಿ ಒಂದು ಗಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ಏನೇನು ಬೇಕಂತ ಹೇಳ್ತೀರಾ? ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್, ಕರೆಕ್ಟ್ ಅಲ್ಲ? ಡ್ರೈವಿಂಗ್ ಲೈಸೆನ್ಸು, ಆಮೇಲೆ RC, ಇನ್ನೊಂದು ಇನ್ಶೂರೆನ್ಸ್, ಕರೆಕ್ಟ್ ಅಲ್ಲ? ಒಂದು ಗಾಡಿಗೆ ಬೇಕಾದಂಥ 3 ಇಂಪಾರ್ಟೆಂಟ್ ಇರುತ್ತೆ. DL ಅಲ್ಲಿ ಮೇನ್ ಅಂದರೆ 18 years ಆ್ಯಂಡ್ ಎಬೋವ್ ನೀವು ಡ್ರೈವಿಂಗ್ ಮಾಡ್ಬೋದು. ಆದರೆ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸನ್ನು ತಗೊಳ್ಬೇಕು. ಆಮೇಲೆ ಇನ್ನೊಂದಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಗೆ ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇರುವುದಿಲ್ಲ ಮತ್ತು ಅವರಿಗೆ ಯಾರು ಡ್ರೈವಿಂಗನ್ನು ಮಾಡಬಾರ್ದು, ಕರೆಕ್ಟ್ ಅಲ್ಲ? ಮತ್ತು ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ, ಮೈನರ್ ರೈಡಿಂಗ್ ಮಾಡಿದರೆ ಕೇಸ್ ಹಾಕಿದರೆ ಏನಿಲ್ಲ ಅಂದರೂ ಮೊನ್ನೆ ನೋಡಿರ್ಬೋದು 25,000 to 30,000 ಫೈನ್ ಆಗುತ್ತೆ. ಯಾರಿಗೆ? RC ಓನರ್ ಅಥವಾ ಪೇರೆಂಟ್ಸಿಗೆ. RC ಓನರ್ ಪೇರೆಂಟ್ಸಿಗೆ ಫೈನ್ ಆಗ್ತದೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ. ನಾಳೆ ಡೈರೆಕ್ಟ್ಲಾಗಿ
ಪೇರೆಂಟ್ಸ್ಗೆ ಸಮಸ್ಯೆ ಆಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೇರೆಂಟ್ಸ್ಗಳು ಇಂಪಾರ್ಟೆಂಟ್ ಆಗಿ ತಮ್ಮ ಮಕ್ಕಳು ರೈಡ್ ಮಾಡಿದ್ರೆ ಖುಷಿ ಪಡ್ತಾರೆ, ಯಾಕೋ ಗೊತ್ತಿಲ್ಲ. ದಯವಿಟ್ಟು ಪೇರೆಂಟ್ಸ್ ಇವ್ರು ಹೇಳ್ದಂಗೆ ಅವ್ರ ತಂದೆಯವರಿಗೂ ಯಾರು ಬಂದಿಲ್ಲ ಇಲ್ಲಿ, ಬಟ್ ಎಲ್ಲ ಅಲ್ಲಿ ತಾಯಿ ಅಂದಿರ ಬಂದಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ದಯವಿಟ್ಟು ಹೇಳ್ತೀನಿ, ಮಕ್ಕಳಿಗೆ ಗಾಡಿಯನ್ನು ಕೊಡಬೇಡಿ. ಮಕ್ಕಳಿಗೆ ಗಾಡಿಯನ್ನು ಕೊಡೋದ್ರಿಂದ ಒಂದು FIR ಆಗುತ್ತೆ, ಮತ್ತು ಇನ್ಶೂರೆನ್ಸ್ ಕಂಪನಿಯವರು ಯಾವುದೇ ಹಣವನ್ನು ನಿಮಗೆ ಅದೇನು ಹೇಳ್ತಾರೆ ಅಪೋಸಿಟ್ ಪಾರ್ಟಿಗೆ ಕೊಡಲ್ಲ. ನಿಮ್ಮ ಮಕ್ಕಳು ಆಕ್ಸಿಡೆಂಟ್ ಮಾಡಿದರೆ ಏನು, ಯಾಕಂದರೆ ಇನ್ಶೂರೆನ್ಸ್ ಹಳೆ ಕಾಲದಲ್ಲಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಬಂದ್ರೆ ಒಂದು 2 ಲಕ್ಷ ಬಂದಿರೋದು. ಈಗೇನಿಲ್ಲ ಅಂದರೆ ಒಂದೇನಾದರೂ ಇವರು ತಪ್ಪಿನಿಂದ ಯಾರಾದರೂ ಡೆತ್ ಆದರೆ ಒಳ್ಳೆ ಇದ್ದಿದ್ರೆ ನಿಯರ್ಲಿ ಒಂದು 10 to 40 lakhs 50 lakhs ವರೆಗೆ ಹೋಗುತ್ತೆ. ಆವಾಗ ಅದನ್ನು ಎಲ್ಲವನ್ನ RC ಓನರೇ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅದಕ್ಕಾಗಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಗಾಡಿಯನ್ನು ಕೊಡಬೇಡಿ. ಇನ್ನೊಂದು, ಎಷ್ಟೋ ಗಾಡಿಯಲ್ಲಿ ಪೇರೆಂಟ್ಸ್ಗಳು ಇನ್ಶೂರೆನ್ಸನ್ನು ಮಾಡಿರೋದಿಲ್ಲ. ಇನ್ಶೂರೆನ್ಸನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಮೇನ್ ಇರೋದು ಅದರಲ್ಲಿ ಇನ್ಶೂರೆನ್ಸಲ್ಲಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸಲ್ಲಿ ಅದನ್ನು ಮಾಡಿದರೆ ಅಪೋಸಿಟ್ ಪಾರ್ಟಿಗೂ ಇನ್ಶೂರೆನ್ಸ್ ಸಿಗುತ್ತೆ, ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಒಳಗೆ ಕೂತವ್ರಿಗೆ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ಹಣವನ್ನು ಉಳಿಸೋಕ್ಕೆ ಸಲುವಾಗಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗುತ್ತೆ. ಅವ್ರದ್ದು ಏನಾದ್ರು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಅವ್ರಿಗೆ ಇನ್ಶೂರೆನ್ಸ್ ಏನಾಯ್ತು ಅಂದರೆ ಅವ್ರ ಮನೆಯಲ್ಲಿ ಗಾಡಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದರೆ ಗಾಡಿ ಅವರಿಗೆ ಯಾವುದೇ ಇನ್ಶೂರೆನ್ಸನ್ನು ಸಿಗಲ್ಲ. ಥರ್ಡ್ ಪಾರ್ಟಿಯನ್ನು ಅದಕ್ಕಾಗಿ ಜಾಸ್ತಿ ಮಾಡಬೇಡಿ, ಅದನ್ನ ಫಸ್ಟ್ ಪಾರ್ಟಿ ಮಾಡಿ. ಇನ್ನೊಂದಿದೆ ಪರ್ಸನಲ್ ಇನ್ಶೂರೆನ್ಸ್, PI ಇನ್ಶೂರೆನ್ಸ್ ಅಂತಾರೆ. ಅದು ಏನಾದ್ರು ಮಾಡಿದರೆ ರೈಡ್ರ್ RC ಓನರ್ ಏನಾದ್ರು ಹೆಚ್ಚು ಕಡೆ ಡೆತ್ ಆಗಿದ್ರೆ ಆಟೋಮೆಟಿಕಲ್ಲಿ ಇನ್ಶೂರೆನ್ಸ್ ಅವರು 15 lakhs ಅವ್ರದ್ದು ಸ್ಪಾಟ್ ಕೊಟ್ಬಿಡ್ತಾರೆ, ಅಂದರೆ ಒಂದು 2 to 3 months ಕೊಡ್ತಾರೆ. ದಯವಿಟ್ಟು ಗಾಡಿಗೆ ಇನ್ಶೂರೆನ್ಸ್ ಇಸ್ ವೆರಿ ಕಂಪಲ್ಸರಿ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಎಲ್ಲಕ್ಕಿಂತ DL ಡ್ರೈವಿಂಗ್ ಲೈಸೆನ್ಸ್ ಇಸ್ ಇಂಪಾರ್ಟೆಂಟ್. ನೀವು ಅಂದ್ಕೊಂಡಿರ್ಬೋದು ನನಗೆ 18 ವರ್ಷ ಆಗಿದೆ, ನಾನು ಗಾಡಿ ಓಡ್ಬೋದು. ತಪ್ಪದು. ನಿಮಗೆ DL ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕಡೆ. ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ನಾವು ನೋಡ್ತಾ ಇರೋದು ಅಂತ ಹೇಳಿದ್ರೆ ಟ್ರಿಪಲ್ ರೈಡಿಂಗನ್ನು ನಿಮ್ಮ ಈ ದಯವಿಟ್ಟು ಇಲ್ಲಿ ಪೇರೆಂಟ್ಸ್ ಇದ್ದಾರೆ ತಿಳ್ಕೊಳ್ಳಿ. ನೀವು ಟ್ರಿಪಲ್ ರೈಡಿಂಗ್ ಎಲ್ಲೋ ಮಾಡಿದರೆ ದಟ್ ಈಸ್ 500 rupees ಫೈನ್ ಇದೆ. ಆದರೆ ಟ್ರಿಪಲ್ ರೈಡ್ ಮಾಡೋದ್ರಿಂದ ನಾಳೆ ಏನಾದರೂ ಆಕ್ಸಿಡೆಂಟ್ ಆದರೆ ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ಯಾವುದೇ ಅಮೌಂಟನ್ನು ನಿಮಗೆ ಕೊಡಲ್ಲ. ಮೂರನೇದು ಟ್ರಿಪಲ್ ರೈಡಿಂಗ್. ಇಲ್ಲಿ ನಾನು ಹೈಯೆಸ್ಟ್ ನೋಡ್ತಾ ಇರೋದು ಇದೇ ಏರಿಯಾದಲ್ಲಿ ಎಗೇನೆಸ್ಟ್ ಒನ್ ವೇ, ಅಂದರೆ ಆ ರೋಡಿಗೆ ಎಗೇನೆಸ್ಟ್ ಆಗಿ ಬರುತ್ತಾ ಗಾಡಿ ರೈಡ್ ಮಾಡ್ತೀರಿ. ನಾವು ಮೊನ್ನೆನೂ ಸುಮಾರು ಗಾಡಿ ಸ್ಟಾಪ್ ಮಾಡಿ ಕೇಳಿದ್ರೆ ಎಗೇನೆಸ್ಟ್ ರೈಡಿಂಗ್ ಇಸ್ ದಯವಿಟ್ಟು ಮಾಡಬೇಡಿ. ಎಗೇನೆಸ್ಟ್ ರೈಡಿಂಗ್ ಮಾಡಿದರೆ ಏನಾದರೂ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನಿಯವರು ಯಾವುದೇ ಅಮೌಂಟನ್ನು ಕೊಡಲ್ಲ. ಆವಾಗ ಆಟೋಮೆಟಿಕಲ್ಲಿ ಎಲ್ಲ ಅಮೌಂಟನ್ನು ನೀವೇ ಪೇ ಮಾಡಬೇಕಾಗತ್ತೆ ಕಡೆ. ಇನ್ನೊಂದಂದರೆ ಎಲ್ಲಕ್ಕಿಂತ ನಮ್ಮವರು ಹೊಸ ಸ್ಟೈಲ್ ಅಂದರೆ ಹೆಲ್ಮೆಟ್ ಹಾಕದೇ ಇರೋದು. ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಕಂಪಲ್ಸರಿ ಹಾಕಿ ಅಂತ ನಾನು ಕೇಳ್ತೀನಿ. ಯಾಕಂದರೆ ಈಗ ನನ್ನ ಹತ್ರ ಕಂಟಿನ್ಯೂಸ್ ಆಕ್ಸಿಡೆಂಟ್ ಆಗ್ತಾ ಇರೋದು ಯಾಕಂತ ಹೇಳಿದ್ರೆ ಹೆಲ್ಮೆಟ್ ಇಲ್ಲದ ಕಾರಣ. ಈಗ ಹೆಲ್ಮೆಟ್ ಇಲ್ಲದ ಕಾರಣ ಅಂದರೆ ಈಗ ಮೊದಲು ಹಳೆ ಕಾಲದಲ್ಲಿ ಗೊತ್ತಿಲ್ಲ, ತಲೆ ಗಟ್ಟಿ ಇರ್ತಿತ್ತು ಅಥವಾ ಗೊತ್ತಿಲ್ಲ, ಭಾಳ ಚೆನ್ನಾಗಿರ್ತಿತ್ತು. ಈಗಿನ ಕಾಲದ ಮಕ್ಕಳದು ತಲೆ ಅಷ್ಟು ಏನು ಹೇಳ್ತಾರಲ್ಲ, ಎಲ್ಲ ಏನಂತಾರೆ ಫುಡ್ ಅದು ಅಷ್ಟಿಲ್ಲ. ಬೇಕಾದರೆ ಇವರಿಗೆ ಏನಾರು ತಲೆಗೆ ಒಂದು ಹೊಡೆದ್ರೆ ನಿಮ್ಗೊಂದು ತಲೆ ಹೊಡೆದ್ರೆ ಇವ್ರಿಗೇನು ಪೆಟ್ಟಾಗಿರಲ್ಲ, ನಿಮ್ಮ ತಲೆ ಹೊಡೆದೋಗಿರ್ತದೆ. ಯಾಕಂದರೆ ಅಷ್ಟು ವೀಕ್ ಇರುತ್ತೆ, ಯಾಕಂದರೆ ಅವ್ರದ್ದು ಫುಡ್ ಅಷ್ಟು ಚೆನ್ನಾಗಿರ್ತದೆ. ದಯವಿಟ್ಟು ಹೇಳ್ತೀನಿ ಕೇಳಿ. ಈಗ ನನ್ನ ಹತ್ರ ಹೈಯೆಸ್ಟ್ ಆಕ್ಸಿಡೆಂಟ್ ಆಗಿರೋದು, ಆಕ್ಸಿಡೆಂಟ್ ಆಗಿ ಅಥವಾ ಸ್ಕಿಡ್ ಆಗಿ ಬಿದ್ದರು ಅವರಿಗೆ ಕೈಕಾಲೇನು ಮುರಿಯೋದಿಲ್ಲ, ಆದರೆ ತಲೆ ಏನಾದರೂ ರೋಡ್ ಈಸ್ ನಾವು ಹೈಲಿ ಕಾಂಕ್ರೀಟೆಡ್ ಕಾಂಕ್ರೀಟ್ ರೋಡ್ ಇದ್ದ ಕಾರಣ ಸೀದಾ ತಲೆ ಒಳಗೆ ಆಗುತ್ತೆ. ಮೇನ್ ಅಂತ ಹೇಳಿದ್ರೆ ಒಳಗೆ ಇನ್ನರ್ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಹಾಗೆ ನಿಮ್ಮ ಕಂಪ್ಯೂಟ್ರಲ್ಲಿ CPU ಇರುತ್ತಲ್ಲ, ಅದೇ ಟೈಪು ಇನ್ನರ್ ಬ್ರೈನ್ ಇದೆಯಲ್ಲ, ಬ್ರೈನ್ ಅದು ಟೋಟಲಿ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಕೈಕಾಲು ಮುರಿದ್ರೂ ಸರಿ ಮಾಡೋದು. ಬ್ರೈನ್ ಒಳಗೆ ಡ್ಯಾಮೇಜ್ ಆದರೆ ಅದಕ್ಕೆ ಮುಂದೆ ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ಹೆಲ್ಮೆಟನ್ನು ಕಂಪಲ್ಸರಿ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಇನ್ನೊಂದು ವೆಹಿಕಲಲ್ಲಿ ಸೀಟ್ ಬೆಲ್ಟು, ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸೀಟ್ ಬೆಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಡೆ. ಇನ್ನೊಂದು ಮೇನ್ ಇರೋದಂತ ಹೇಳಿದ್ರೆ ಟ್ರಿಪಲ್ ರೈಡಿಂಗ್ ಆಯಿತು, ಇದಾಯಿತು. ಆಮೇಲೆ ಇನ್ನೊಂದು ಎಗೇನೆಸ್ಟ್ ಒನ್ ವೇ ಆಯಿತು. ಇದು ನೆಕ್ಸ್ಟ್ ಎಲ್ಲರೂ ಇನ್ನೊಂದು ಅಂತ ಹೇಳಿದ್ರೆ ಈಗ 2 wheeler ರೈಡಿಂಗ್ ಮಾಡಬೇಕಾದ್ರೆ
ಕೆಲವೊಬ್ಬರು ಅಥವಾ 4-ವೀಲರ್ ಮೊಬೈಲ್ ಯೂಸಿಂಗ್ ನಾವೇ ನೋಡಿದ್ವಿ. ಹೌದು, ಮೊಬೈಲ್ ಫೋನ್ ಬಂದರೆ ದಯವಿಟ್ಟು ಸೈಡಿಗೆ ನಿಲ್ಲಿಸ್ಕೊಳ್ಳಿ. ಮೊಬೈಲನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಮೊಬೈಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತದೆ, ಆಟೋಮೆಟಿಕಲ್ಲಿ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ, ಅದು ಆಕ್ಸಿಡೆಂಟಿಗೆ ದಾರಿ ಆಗುತ್ತೆ. ಅದನ್ನು ನಮ್ಮ ಪೊಲೀಸರು ತಪ್ಪಿಸ್ಕೊಳ್ಳೋಕೆ ಏನು ಮಾಡಿ ಕಿವಿಗೆ ಅನ್ನೋರು ಇಯರ್ ಫೋನ್ ಬಟ್ ಅದು ಮೆಂಟಲಿ ಡೈವರ್ಟ್ ಆದಾಗ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಇದು ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟು. ಈಗ ದಯವಿಟ್ಟು ಈ ಎಲ್ಲ ಸಣ್ಣ ಮಕ್ಕಳಿದ್ದೀರಿ, ದಯವಿಟ್ಟು ವಿತೌಟ್ DL ಇಲ್ಲದೆ ಗಾಡಿಯನ್ನು ಹೊಡಿಬೇಡಿ. ಮೈನರ್ ಡ್ರೈವಿಂಗ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಫೆನ್ಸು. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟಲ್ಲಿ ಡೆತ್ ಆಗ್ತಾ ಇರೋದು ಪಾದಚಾರಿಗಳು ಅಂದರೆ ನೀವು ಸಡನ್ನಾಗಿ ರೋಡ್ ಕ್ರಾಸ್ ಮಾಡೋದು ಪಾದಚಾರಿಗಳು. ನೋಡಿ, ನೀವಾಗಿ ಗಾಡಿಯ ಮುಂದೆ ಆಕ್ಸಿಡೆಂಟ್ ಆಯಿತೋ ಅಥವಾ ಗಾಡಿ ನಿಮಗೆ ಹೊಡೆದ್ರು, ನಾಳೆ ಏನಾದ್ರು ಡ್ಯಾಮೇಜ್ ಅಥವಾ ಎಫೆಕ್ಟ್ ಆಗೋದು ಅಥವಾ ಏನಾದ್ರು ಆಕ್ಸಿಡೆಂಟ್ ಆದರೆ ಹೆಲ್ತ್ ಪ್ರಾಬ್ಲಮ್ ಬರೋದು ನಿಮ್ಮದೇ ಇರ್ತದೆ. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಿಕೊಂಡು ದಯವಿಟ್ಟು ಕ್ರಾಸ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ಕೋರ್ಟ್ ಇದೆ, ಅದಕ್ಕಾಗಿ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಸ್ಕೂಲ್ನವರು ನನ್ನ ಹತ್ರ ಬಂದು ದಯವಿಟ್ಟು ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಹೇಳಿ ಅಂತ ನನ್ನ ಕೇಳ್ಕೊಂಡಿದ್ರು. ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ಮಕ್ಕಳಿಗೆ ನಾವು ಅನೇಕ ಬಾರಿ ಅವೇರ್ನೆಸ್ ಕೊಡ್ತೀವಿ, ಆದರೆ ಪೇರೆಂಟ್ಸ್ ಯಾವತ್ತೂ ನಮ್ಮ ಕೈಗೆ ಸಿಗಲ್ಲ. ಅವರು ಅದೇನು ಹೇಳ್ತಾರಲ್ಲ, ಬೇರೆ ಬೇರೆ ಕಡೆ ಜಾಬಲ್ಲಿ ಇರ್ತಾರೆ ಅಥವಾ ಏನೋ ಆಗಲ್ಲ. ಆದರೂ ಅವರು ಅದೇನೋ ಗೊತ್ತಿಲ್ಲ, ಮಕ್ಕಳ ಮೇಲಿನ ಪ್ರೀತಿಯಿಂದನೋ ಗೊತ್ತಿಲ್ಲ, ಅದನ್ನು ಬೈಕ್ಗಳನ್ನು ಮೊನ್ನೆ ಒಂದಾಗಿದೆ, ಯಾವುದೊಬ್ಬ ಬೈಕ್ ರೈಡ್ರು ಏನೋ ಅವ್ನು ಹಿಡ್ಕೊಬಂದು ಕೂರಿಸಿದ್ರೆ ಚಿಕ್ಕ ಅವ್ರ ತಂದೆ ಬಂದು ಕೂಗಾಡಿದ್ರು, ಯಾಕೆ ನನ್ನ ಮಗನಿಗೆ ಹಿಡಿತಾನೆ, ಅವ್ನು ಇಲ್ಲಿಂದ ಜಸ್ಟ್ ಒಂದು ಹಾಲು ತರಕ್ಕೆ ಹೋಗಿದ್ದ ಅಂತ ಹೇಳಿದ್ರು. ಹಾಲು ತರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು 15 ನಿಮಿಷ ಬೀಳಬಾರ್ದಂತ ಏನಿದೆ, ಆಕ್ಸಿಡೆಂಟ್ ಆಗಬಾರ್ದಂತ ಏನಿದೆ. ದಯವಿಟ್ಟು ಮಕ್ಕಳು ಬೈಕ್ಗಳನ್ನು ಯೂಸ್ ಮಾಡಬೇಡಿ. ನೀವು ಬೈಕ್ಗಳನ್ನು ಯೂಸ್ ಮಾಡಿದರೆ ಇದರಿಂದ ನಿಮ್ಮ ಪೇರೆಂಟ್ಸಿಗೆ ಅವರಿಗೆ ಶಿಕ್ಷೆ ಆಗುತ್ತೆ ಮತ್ತು ಅವರು ನಾಳೆ ಕೋರ್ಟ್ ಹಾಲಲ್ಲಿ ನಿಂತ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು, ನನಗೆ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಕ್ಕೆ ಈ ಸ್ಕೂಲ್ನವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಇನ್ನೊಂದು ಸಲ ನಾನು ಟೋಟಲಿ ಟ್ರಾಫಿಕ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಇಲ್ಲಿ ಹಮ್ಮಿಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಇಷ್ಟೊತ್ತು ನನಗೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು ಸರ್. ಇದೀಗ ಸರ್ ಅವರು ಅನ್ಯ ಕಾರ್ಯ ನಿಮಿತ್ತ ತೆರಳಬೇಕಾಗಿರುವುದರಿಂದ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯವರಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರು ಇಂದಿನ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ನಮ್ಮ ತಲಪಾಡಿ ಕ್ಲಸ್ಟರ್ನ CRP ಆದಂತಹ ಶ್ರೀಮತಿ ಸುಜಾತಾ ಮೇಡಮ್ ರವರು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಸುರಕ್ಷತಾ ನಿಯಮಗಳ ಬಗ್ಗೆ ಕಾರ್ಯಾಗಾರವನ್ನು ಇಟ್ಕೊಂಡಿರಿ, ತುಂಬ ಸಂತೋಷ. ತುಂಬ ಮಕ್ಕಳು ಇಲ್ಲಿ ಈ ಕ್ಲಸ್ಟರಲ್ಲಿ ಹೈಸ್ಕೂಲಲ್ಲಿ ತುಂಬ ಮಕ್ಕಳಿರೋದು ಇದೇ ಶಾಲೆಯಲ್ಲಿ ಅಂತ ಅನ್ನಿಸ್ತದೆ ನನಗೆ. ಎಲ್ಲ ಕಡೆಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಇಲ್ಲಿ ಒಳಗೆ ಇಷ್ಟು ಬರಲಿಲ್ಲ, ನಾನು ಹೊರಗಡೆಯಿಂದ ಹೋಗ್ತಾ ಇದ್ದೆ. ನಾನು ಇದೇ ಪರಿಸರದವಳಾದ್ರೂ ನನಗೆ ಇಲ್ಲಿ ಶಾಲೆ ಎಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಈಗ ಈ ಕಡೆ ಬಂದ ಮೇಲೆ ಈ ಶಾಲೆ ಇದೆ, ಇಲ್ಲಿ ಇಷ್ಟು ಮಕ್ಕಳಿದ್ದಾರೆ ಅಂತೇಳಿ ಗೊತ್ತಾಯಿತು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ SLCಯಲ್ಲಿ ಈ ಶಾಲೆ 90% ಕಳೆದ ವರ್ಷ ಬಂದಿದೆ ಅಂತೇಳಿ ಗೊತ್ತಾಯಿತು. ಈ ವರ್ಷ ಎಷ್ಟು ಬರಬೇಕು? SLC ಮಕ್ಕಳು ಎಷ್ಟಿದ್ದೀರಿ? ಕೈ ಮೇಲೆ ಎತ್ತಂತೆ. ಎಷ್ಟು ಬರಬೇಕು ಈ ಸಲ ಪರ್ಸೆಂಟೇಜ್ ನಿಮ್ಮದು? 100% ಬರಲೇಬೇಕು, ಪ್ರಯತ್ನಿಸಬೇಕು ನೀವು. ನನಗಾಗ ಮಕ್ಕಳಿಗೆ ಹುಡುಗಿಯರಿಗೆಲ್ಲ 500ಕ್ಕಿಂತ ಎಬೋ ಮಾರ್ಕ್ಸ್ ಸಿಕ್ಕಿದವರಿಗೆಲ್ಲ ಪ್ರಶಸ್ತಿ ಕೊಡುವಾಗ ಎಲ್ಲೋ ಒಂದು ಬೇಸರ ಆಯಿತು, ಯಾಕೆ ಹುಡುಗರು ಬರಲಿಲ್ಲ ಅಂತೇಳಿ. ಈ ಸಲ ಹುಡುಗಿಯರ ಹಾಗೆ 500ಕ್ಕಿಂತ ಮೇಲೆ ತೆಗಿತೀರಾ ಮಾರ್ಕ್ಸ್? ಎಷ್ಟು ಮಂದಿ ತೆಗಿತೀರ ಹೇಳಿ? ಕೈ ಮೇಲೆ ಎತ್ತಂತೆ. ಧೈರ್ಯ ಇದೆಯಾ? ನೆಕ್ಸ್ಟ್ ಇಯರ್ ಇದೇ ಥರ ಪ್ರತಿಭಾ ಪುರಸ್ಕಾರ ಆಗುವಾಗ ಅವರ ಸಾಲಲ್ಲಿ ಹುಡುಗರು ಕೂಡ ಇರ್ತೀರಲ್ಲ? ಹುಡುಗಿಯರು ಹೇಗೆ ಕಲಿತಾರೆ ಹಾಗೆ ಹುಡುಗರು ಕೂಡ ಕಲಿಬೇಕು. ನಿಮ್ಮ ಶಾಲೆಯ ರಿಸಲ್ಟ್ 90% ಇದ್ದು ಈ ಸಲ 100% ಬರಲೇಬೇಕು. ಪ್ರಯತ್ನಿಸ್ತೀರಲ್ವಾ?
ಅದರ ಜೊತೆಗೆ ನೀವು ಸ್ವಲ್ಪ ನಿಮ್ಮ ಟೈಮ್ ಟೇಬಲನ್ನು ಹಾಕೊಳ್ಬೇಕು. ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಓದುವಂಥದ್ದು, ಸಂಜೆ ಓದುವಂಥದ್ದು, ಆಮೇಲೆ ಯಾವ ಸ್ವಲ್ಪ ಕಷ್ಟ ಸಬ್ಜೆಕ್ಟ್ ಇದೆ ಅದನ್ನು ಹೆಚ್ಚು ಓದುವಂಥದ್ದು. ನಿಮ್ಮ ಶಿಕ್ಷಕರು ಅದರ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ, ಅವ್ರು ಹೇಳಿದಾಗೆ ಕೇಳಬೇಕು. ಜೊತೆಗೆ ಅಮ್ಮಂದಿರು ತುಂಬ ಮಂದಿ ಬಂದಿದ್ದೀರಿ ಇವತ್ತು. ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳ ಕಲಿಕೆಯ ಕಡೆ ತುಂಬ ಅಂದರೆ ತುಂಬ ಗಮನ ಹರಿಸಬೇಕು. ಇನ್ನಿರುವುದು ಕೆಲವು ದಿವಸಗಳಷ್ಟೇ. ಆ ಸಮಯದಲ್ಲಿ ನಿಮ್ಮ ಮಕ್ಕಳು ಎಷ್ಟು ಕಲಿತಾರೆ ಅಷ್ಟು ಮಾರ್ಕ್ಸನ್ನು ಪರೀಕ್ಷೆಯಲ್ಲಿ ತೆಗಿತಾರೆ. ನೀವು ಮಕ್ಕಳನ್ನು ಗೈಡ್ ಮಾಡ್ತಾ ಇರಿ, ಅಂದರೆ ಮಕ್ಕಳ ಜೊತೆಗೆ ಇದ್ದವರು ನೀವು ಓದಿದ್ಯಾ ಕೇಳ್ತಾ ಇರಿ, ಮಕ್ಕಳನ್ನು ಹುರಿದುಂಬಿಸ್ತಾ ಇರಿ. ಅಂದರೆ ಇನ್ನೂ ಚೆನ್ನಾಗಿ ಓದು, ನೆಕ್ಸ್ಟ್ ಇನ್ನೊಂದು ಪ್ರಿಪರೇಟರಿ ಎಕ್ಸಾಮ್ ಇದೆ ಅಲ್ವಾ, ಅದಕ್ಕೂ ಚೆನ್ನಾಗಿ ಬರಿಬೇಕು. ನೆಕ್ಸ್ಟ್ ಅದು ಮತ್ತೆ ಬರುವಂಥ ಪಬ್ಲಿಕ್ ಪರೀಕ್ಷೆಯಲ್ಲಿಯೂ ಕೂಡ ಒಳ್ಳೆ ಮಾರ್ಕ್ಸನ್ನು ತಗೊಂಡು 100% ರಿಸಲ್ಟನ್ನು ತರಬೇಕು ಅಂತೇಳಿ ನೀವೆಲ್ಲ ದೃಢ ಮನಸ್ಸು ಮಾಡಿದರೆ ಸಾಧ್ಯ ಇದೆ. ಜೊತೆಗೆ ಅಮ್ಮಂದಿರು ಕೂಡ ಸಹಕಾರವನ್ನು ಕೊಟ್ಟರೆ ಸಾಧ್ಯ ಇದೆ. ಎಲ್ಲ ಮಕ್ಕಳಿಗೂ ಇನ್ನು ಮುಂದಿನ ಬರುವಂತಹ ಈ ಪರೀಕ್ಷೆಗೆ ಚೆನ್ನಾಗಿ ಓದಿದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಮತ್ತೆ ಓದ್ತಾ ಇರಿ. ನೀವು ಎಷ್ಟು ಸಲ ಅದನ್ನು ಓದ್ತೀರಾ ಅಷ್ಟು ಸಲ ನಿಮಗೆ ಅದು ಇನ್ನು ಹೆಚ್ಚು ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. SSLC ವಿದ್ಯಾರ್ಥಿಗಳಿಗೆ ಮುಂಬರುವ ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಿರಿ ಎಂದು ಹುರಿದುಂಬಿಸಿದಂತಹ CRP ಮೇಡಮ್ಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆ ಕೃಷಿ ಜ್ಞಾನವನ್ನು ಹೆಚ್ಚಿಸುವಲ್ಲಿ ನಾವು ಸಿರಿವರ ಅಕ್ಷರ ಕೈತೋಟವನ್ನು ನಮ್ಮ ಶಾಲೆಯಲ್ಲಿ ನಿರ್ಮಿಸಿರುತ್ತೇವೆ. ಈ ಕೈತೋಟದಲ್ಲಿ ಸ್ವಯಂ ಆಸಕ್ತಿಯಿಂದ ನಮ್ಮ ಶಾಲೆಯ 6 ಜನ ವಿದ್ಯಾರ್ಥಿಗಳು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದೀಗ ಈ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭವು ನಡೆಯಲಿರುವುದು. ಈ ಸನ್ಮಾನ ಸಮಾರಂಭವನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ UB ಮೊಹಮ್ಮದ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಎಲ್ಲ ಅತಿಥಿ ಗಣ್ಯರು ಅವರೊಡನೆ ಕೈ ಜೋಡಿಸಬೇಕಾಗಿ ವಿನಂತಿ.
ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ CRP ಅವರು ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಗೆ ಹಾಜರಾಗಬೇಕಾಗಿರುವುದರಿಂದ ಅವರು ಇದೀಗ ನಮ್ಮನ್ನು ಬಿಟ್ಟು ತೆರಳಲಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯವರಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರು ಸ್ಮರಣಿಕೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮುಂದೆ PM ಪೋಷಣ್ ಅಕ್ಷರ ದಾಸೋಹ ಮಧ್ಯಾಹ್ನದ ಉಪಹಾರ ಯೋಜನೆ ವಿಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮ ಶಾಲಾ ಅಡಿಗೆ ಸಿಬ್ಬಂದಿಯವರಾದ ಶರ್ಮಿಳಕ್ಕ, ಸುನೀತಕ್ಕ ಹಾಗೂ ಗೀತಕ್ಕ ಅವರಿಗೆ ಈ ವೇದಿಕೆಯಲ್ಲಿ ಕಿರುಕಾಣಿಕೆಯನ್ನು ನೀಡಲಾಗುವುದು. ಇದನ್ನು ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರಾದಂತಹ ಹಾಜಿ ಅರಬಿ ಕುഞ്ഞി ಸರ್ ಅವರು ಅವರಿಗೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಸಹ ಪಠ್ಯ ಚಟುವಟಿಕೆ ಹಾಗೂ ಅವರು ಶಾಲೆಯ ಸರ್ವಾಂಗೀಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ನಾವು ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ಸ್ ಅನ್ನು ನೀಡ್ತಾ ಇದ್ದೇವೆ. ಇದೀಗ ನಮ್ಮ ಶಾಲೆಯ ಸದಸ್ಯರಾದಂತಹ ಉಳ್ಳಾಲ ತೋಟ ಅಬ್ದುಲ್ ರಹೀಂ ಸರ್ ಅವರು ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ಸ್ ಅನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಮೊಹಮ್ಮದ್ ಹಸನ್ ಅಜೀಮ್ A ಸ್ಟ್ಯಾಂಡರ್ಡ್. Fees 9th standard. Mohammad Munez 9th standard. Mohammad Munez 9th standard. Mohammad Salman Farish 9th standard. Mohammad Rishad Ali 9th standard. Mohammad Rishad Ali 9th standard. Aisha Azima 9th standard. Mariam Sabida 9th standard. Fatimat Nasiba US 9th standard. ಪ್ರಶಸ್ತಿಗಳನ್ನು ವಿತರಿಸಿದಂತ ನಿಮಗೆ ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಸದಸ್ಯರಾದಂತಹ TM ಬಶೀರ್ ತಲಪಾಡಿ ಸರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅಬ್ದುಲ್ ರಹೀಮನ್ ಆದಿಲ್ 9th standard, 10th standard. ಖದೀಜತ್ ಅಸೀಬಾ 10th standard. ಫಾತಿಮತ್ ಅಶೀಬಾ 10th standard. Najima 10th standard.
ಸ್ಟ್ಯಾಂಡರ್ಡ್. ಖದೀಜತ್ ಮುಜೈನಾ 10th ಸ್ಟ್ಯಾಂಡರ್ಡ್. ಪ್ರಶಸ್ತಿಯನ್ನು ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇದೀಗ ಕಳೆದ ಸಾಲಿನ SSLC ವಿದ್ಯಾರ್ಥಿಗಳಿಗೆ CWSL ಸ್ಟೂಡೆಂಟ್ಸ್ಗಳಿಗೆ ಅಸಿಸ್ಟ್ ಮಾಡಿದಂತಹ ನಮ್ಮ ಶಾಲಾ 8ನೇ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಅನ್ನು ವಿತರಿಸಲಾಗುವುದು. ಇದನ್ನು ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಮಾಲತಿ ಟೀಚರ್ ಅವರು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮಾಲತಿ ಟೀಚರ್ ಅವರು ನಮ್ಮ ಶಾಲೆಗೆ 5,000 ರೂಪಾಯಿಯಷ್ಟು ಆರ್ಥಿಕ ಧನ ಸಹಾಯವನ್ನು ನೀಡಿರುತ್ತಾರೆ. ಅವರಿಗೆ ಶಾಲಾ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಫಾತಿಮತ್ ಶಹೀರಾ, ಖದೀಜತುಲ್ ಅಸೀಬಾ, ಫಾತಿಮತುಲ್ ಅಸೀಬಾ, ಆಯಿಷಾ ಅಜೀಮಾ, ಮರಿಯಮ್ಮತ್ ಸಬೀದಾ, ಫಾತಿಮಾ ಸಮ್ರಾ, ಫಾತಿಮತ್ ಅಸ್ಲಾ, ಧನ್ಯವಾದಗಳು ಟೀಚರ್. ಮುಂದೆ ಕಲಿಕೆಗೆ ಪ್ರೋತ್ಸಾಹ ಧನವನ್ನು ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ನೀಡಲಾಗುವುದು. ಇದನ್ನು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ UB ಮೊಹಮ್ಮದ್ ಸರ್ ಅವರು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅಬ್ದುಲ್ ಹಮೀದ್ 9th ಸ್ಟ್ಯಾಂಡರ್ಡ್, ಮೊಹಮ್ಮದ್ ಮುಜಾಮಿಲ್ 8th ಸ್ಟ್ಯಾಂಡರ್ಡ್, ಮೊಹಮ್ಮದ್ ಯಾಸೀನ್ 8th ಸ್ಟ್ಯಾಂಡರ್ಡ್. ಧನ್ಯವಾದಗಳು ಸರ್. ಇದೀಗ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವು ಜರಗಲಿರುವುದು. ಇದೀಗ ಪ್ರಸ್ತುತ ವರ್ಷದಲ್ಲಿ ಶಾಲೆಯಲ್ಲಿ ಜರುಗಿದಂತಹ ವಿವಿಧ ಚಟುವಟಿಕೆಗಳಾದ ಸಿರಿವರ ಕೈತೋಟ, ಶಾಲಾ ಸ್ವಚ್ಛತೆ, ಅಮೃತ ಔಷಧಿವನ, ಮಂದಾರ ಹೂತೋಟ, ನಿರಂತರ ಹಾಜರಾತಿ, ಕಲಿಕೆಯಲ್ಲಿ ಅತ್ಯುತ್ತಮ ಸಾಧನೆ ಹಾಗೂ ಇನ್ನೂ 10 ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತಹ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ಬಹುಮಾನಗಳನ್ನು ವಿತರಿಸಲಾಗುವುದು. ಮೊದಲ ಹಂತದ ಬಹುಮಾನಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯವರಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊದಲು ನಜೀಮಾ 10th ಸ್ಟ್ಯಾಂಡರ್ಡ್, ಬೆಸ್ಟ್ ಸ್ಟೂಡೆಂಟ್, FA1 3rd place, FA2 1st place, SA1 1st place, FA3 1st place, FA4 1st place, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1st place, ಶಾಲಾ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿದಂತಹ ವಿದ್ಯಾರ್ಥಿನಿ ಡೈಮಂಡ್ ಲೇಯರ್, ಪೋಷಣಾ ಪಕ್ವಾಡ್ 1st place, CWSN ಅಸಿಸ್ಟೆಂಟ್ ಸ್ಟೂಡೆಂಟ್ ಹಾಗೂ ಕನ್ನಡ ಟಾಪ್ ಲೀಡರ್. ಒಟ್ಟು 12 ಬಹುಮಾನಗಳನ್ನು ತನ್ನ ಹೆಗಲಿಗೆ ಇರಿಸಿಕೊಂಡಂತಹ ವಿದ್ಯಾರ್ಥಿನಿಯಾಗಿರುತ್ತಾಳೆ. ಫಾತಿಮತ್ ಶಹೀರಾ 10th ಸ್ಟ್ಯಾಂಡರ್ಡ್, ಫಾತಿಮಾ ಶಹೀರಾ 10th ಸ್ಟ್ಯಾಂಡರ್ಡ್, FA1 1st place, FA2 2nd, SA1 2nd, FA3 1st, FA4 2nd, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 2nd, ಕ್ಲಾಸ್ ಲೀಡರ್ 2nd, ಡೈಮಂಡ್ ಸ್ಟಾರ್, ಪೋಷಣಾ ಪಕ್ವಾಡ 1st and CWSN ಅಸಿಸ್ಟೆಂಟ್ ಸ್ಟೂಡೆಂಟ್. ಒಟ್ಟು 10 ಬಹುಮಾನಗಳನ್ನು ತನ್ನ ಹೆಗಲಿಗೇರಿಸಿಕೊಂಡಿದ್ದಾಳೆ. ಆಯಿಷಾ ಅಫ್ರಾನ
partially second, FA1 second, FA2 first, SA1 first, FA3 second, FA3 second, FA4 first, golden layer, ಶಾಲಾ ಹೂದೋಟದ ನೀರಾವರಿ ಜವಾಬ್ದಾರಿ, ಪೋಷಣ ಪಕ್ವಾಡ್ ಸೆಕೆಂಡ್. ಒಟ್ಟು 9 ಬಹುಮಾನಗಳು. ಮರಿಯಮ್ಮದ್ ಸಬೀದಾ 9th ಸ್ಟ್ಯಾಂಡರ್ಡ್, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ ಫಸ್ಟ್, FA1 ಫಸ್ಟ್, FA2 4th, SA1 ಫಸ್ಟ್, FA3 3rd, FA4 ಸೆಕೆಂಡ್, ಟಾರ್ಗೆಟ್ 60, ಕನ್ನಡ ಕಾಪಿ ಲೀಡರ್, ನಿರಂತರ ಹಾಜರಾತಿ, ಕ್ಲಾಸ್ ಲೀಡರ್ ಸೆಕೆಂಡ್, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್, ಗೋಲ್ಡನ್ ಸ್ಟಾರ್, ಪೋಷಣ ಪಕ್ವಾಡ್ ಸೆಕೆಂಡ್ ಹಾಗೂ CWSN ಅಸಿಸ್ಟೆಂಟ್ ಸ್ಟೂಡೆಂಟ್. ಒಟ್ಟು 14 ಬಹುಮಾನಗಳು. ಖದೀಜತ್ ಅಸೀಬಾ 10th ಸ್ಟ್ಯಾಂಡರ್ಡ್. ಖದೀಜತ್ ಅಸೀಬಾ 10th ಸ್ಟ್ಯಾಂಡರ್ಡ್, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ ಸೆಕೆಂಡ್, FA1 3rd, FA2 3rd, FA3 ಸೆಕೆಂಡ್, ನಿರಂತರ ಹಾಜರಾತಿ, ಕ್ಲಾಸ್ ಲೀಡರ್ ಫಸ್ಟ್, ಬೆಸ್ಟ್ ಸ್ಟೂಡೆಂಟ್, ಡೈಮಂಡ್ ಲೇಯರ್, ಪೋಷಣ ಪಕ್ವಾಡ್. ಒಟ್ಟು 9 ಬಹುಮಾನಗಳು. Khatija Shafa 10th standard, SA1 4th, FA4 first, state level preparatory 3rd, Poshana Pakwada first, best student, Diamond Star, ನಮಾಜ್ ಕೊಠಡಿಯ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ವಿದ್ಯಾರ್ಥಿನಿ. ಒಟ್ಟು 8 ಬಹುಮಾನಗಳು. ಫಾತಿಮತುಲ್ ಅಶೀಬಾ 10th ಸ್ಟ್ಯಾಂಡರ್ಡ್, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ ಫಸ್ಟ್, FA1 4th, FA2 4th, ಬೆಸ್ಟ್ ಸ್ಟೂಡೆಂಟ್, ಡೈಮಂಡ್ ಸ್ಟಾರ್, ಪೋಷಣ ಪಕ್ವಾಡ 4th. ಒಟ್ಟು 6 ಬಹುಮಾನಗಳು. ಆಯಿಷಾ ಝೀಮಾ 9th ಸ್ಟ್ಯಾಂಡರ್ಡ್, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ 3rd, FA1 4th, FA2 second, SA1 second, FA3 first, FA4 first, class leader first, best student, diamond star and Poshana Pakwad second. ಒಟ್ಟು 10 ಬಹುಮಾನಗಳು. ಫಾತಿಮತ್ ಸಾಮ್ರಾ 9th ಸ್ಟ್ಯಾಂಡರ್ಡ್, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ 5th, SA1 4th, FA3 4th, FA4 second, ಡೈಮಂಡ್ ಸ್ಟಾರ್ ಅಂಡ್ ಪೋಷಣ ಪಕ್ವಾಡ್ ಸೆಕೆಂಡ್. ಒಟ್ಟು 6 ಬಹುಮಾನಗಳು. ಫಾತಿಮಾ ಶೈಮಾ 9th ಸ್ಟ್ಯಾಂಡರ್ಡ್, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ 4th, FA1 3rd, FA2 3rd, SA1 3rd, FA4 3rd, ಶಾಲಾ ಹೂದೋಟದ ನೀರಾವರಿ, ಪೋಷಣ ಪಕ್ವಾಡ್ 3rd ಅಂಡ್ ಡೈಮಂಡ್ ಸ್ಟಾರ್. ಒಟ್ಟು 8 ಬಹುಮಾನಗಳು. ಬಹುಮಾನವನ್ನು ವಿತರಿಸಿದಂತಹ ನಿಮಗೆ ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಹಾಜಿ ಎನ್ ಅರಬಿ ಕುಂಜಿ ಸರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಾತಿಮತ್ ನಸೀಬಾ US 9th, FA4 4th, ಬೆಸ್ಟ್ ಸ್ಟೂಡೆಂಟ್, ಪೋಷಣ ಪಕ್ವಾಡ್ 4th, ಡೈಮಂಡ್ ಸ್ಟಾರ್, ಶಾಲಾ ಸ್ವಚ್ಛತೆ ಕ್ಲಾಸ್ ಲೀಡರ್ ಫಸ್ಟ್. ಒಟ್ಟು 6 ಬಹುಮಾನಗಳು. ಸಹಾದಿಯಾ ಬಾನು 10th ಸ್ಟ್ಯಾಂಡರ್ಡ್, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ 4th, FA3 second, ಗೋಲ್ಡನ್ ಸ್ಟಾರ್ ಅಂಡ್ ಪೋಷಣ ಪಕ್ವಾಡ್ 5th. ಒಟ್ಟು 4 ಬಹುಮಾನಗಳು. ನಫೀಸತ್ ಫೈಮಾ 10th, ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ 3rd, SA1 3rd, FA3 3rd, ಕಾಪಿ ಕಾರ್ನರ್ ಇನ್ಚಾರ್ಜ್, ನಿರಂತರ ಹಾಜರಾತಿ, ಸಿಲ್ವರ್ ಸ್ಟಾರ್. ಒಟ್ಟು 7 ಬಹುಮಾನಗಳು. ಫಾತಿಮತ್ ಮುಫೀದಾ 8th ಸ್ಟ್ಯಾಂಡರ್ಡ್, FA1 3rd, FA2 second, SA1 first, FA3 first, FA4 second, ನಿರಂತರ ಹಾಜರಾತಿ, ಕ್ಲಾಸ್
leader 2nd, golden layer, and Poshana Pakwad 4th. ಆಯಿಷತ್ ಪಂಶೀನಾ ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆ 5th, FA1 3rd, FA3 3rd, ಸಿಲ್ವರ್ ಸ್ಟಾರ್. ಒಟ್ಟು 4 ಬಹುಮಾನಗಳು. ಆಯಿಷತ್ ಪಂಶೀನಾ. ಖತೀಜತ್ ನುಹಾ 10th ಸ್ಟ್ಯಾಂಡರ್ಡ್, FA1 2nd, FA4 2nd, ನಿರಂತರ ಹಾಜರಾತಿ, ಗೋಲ್ಡನ್ ಸ್ಟಾರ್. ಒಟ್ಟು 4 ಬಹುಮಾನಗಳು. ಶೈಮಾ 10th ಸ್ಟ್ಯಾಂಡರ್ಡ್, FA3 4th, ಟಾರ್ಗೆಟ್ 60, ಪೋಷಣ ಪಕ್ವಾಡ್ 3rd and ಗೋಲ್ಡನ್ ಸ್ಟಾರ್. ಒಟ್ಟು 4 ಬಹುಮಾನಗಳು. ಫಾತಿಮಾ ಸನಾ 8th ಸ್ಟ್ಯಾಂಡರ್ಡ್, FA1 first, FA2 second, SA1 second, FA3 third, FA4 second, silver star. ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟುವ ಮೂಲಕ ಬಹುಮಾನಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥದ್ದು. ಖತೀಜತ್ ವಾಕ್ಯ FA3 2nd, FA4 first, ಬೆಸ್ಟ್ ಸ್ಟೂಡೆಂಟ್, ಹಿಂದಿ ಕಾಪಿ ಲೀಡರ್, ಕ್ಲಾಸ್ ಲೀಡರ್ ಫಸ್ಟ್, ಡೈಮಂಡ್ ಸ್ಟಾರ್. ಒಟ್ಟು 6 ಬಹುಮಾನಗಳು. ಖತೀಜತ್ ವಾಕ್ಯ ಮೊಹಮ್ಮದ್ ಹಸನ್ ಅಜೀಮ್ ಸ್ಟ್ಯಾಂಡರ್ಡ್, FA1 4th, FA2 first, SA1 3rd, FA3 4th, FA4 first, ಬೆಸ್ಟ್ ಸ್ಟೂಡೆಂಟ್, ಕ್ಲಾಸ್ ಲೀಡರ್ ಫಸ್ಟ್, ಗೋಲ್ಡನ್ ಲೇಯರ್. ಒಟ್ಟು 8 ಬಹುಮಾನಗಳು. ಫಾತಿಮಾ ತಶ್ಮಿಯಾ FA1 2nd, FA2 4th, FA4 3rd, ಕನ್ನಡ ಕಾಪಿ ಲೀಡರ್, ಪೋಷಣ ಪಕ್ವಾಡ್ 5th and ಸಿಲ್ವರ್ ಸ್ಟಾರ್. ಒಟ್ಟು 6 ಬಹುಮಾನಗಳು. ಆಯಿಷಾ ಮುಸ್ಕಾನ್ FA1 2nd, FA2 4th, SA1 4th, ಸಿಲ್ವರ್ ಸ್ಟಾರ್. ಒಟ್ಟು 4 ಬಹುಮಾನಗಳು. ಇದೀಗ ನಮ್ಮ ಇಂದಿನ ಸಮಾರಂಭಕ್ಕೆ ಫಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಗೀತಾಂಜಲಿ ಮೇಡಮ್ ಹಾಗೂ ಫಲ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ರೇವತಿ ಮೇಡಮ್ ರವರು ಆಗಮಿಸಿದರೆ ಇವರು ವೇದಿಕೆಗೆ ತೆರಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅವರನ್ನು ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾದಂತಹ ಐರಿನ್ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಗೀತಾಂಜಲಿ ಮೇಡಮಿಗೆ ಐರಿನ್ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಆಯಿಷಾ ಮುಸ್ಕಾನ್ FA1 2nd, FA2 4th, SA1 4th, ಸಿಲ್ವರ್ ಸ್ಟಾರ್. ಮೊಹಮ್ಮದ್ ಸಲ್ಮಾನ್ ಫಾರಿಸ್ 9th ಸ್ಟ್ಯಾಂಡರ್ಡ್, ಮೊಹಮ್ಮದ್ ಸಲ್ಮಾನ್ ಫಾರಿಸ್ 9th ಸ್ಟ್ಯಾಂಡರ್ಡ್, ಬೆಸ್ಟ್ ಸ್ಟೂಡೆಂಟ್, CB ಎಕ್ಸಿಕ್ಯೂಟಿವ್, ಡೈಮಂಡ್ ಸ್ಟಾರ್ and ಟಾರ್ಗೆಟ್ 60. ಮೊಹಮ್ಮದ್ ರಿಷಾದ್ ಅಲಿ 9th ಸ್ಟ್ಯಾಂಡರ್ಡ್, ಶಾಲಾ ಸಮಯ ಪಾಲಕರು, ಬೆಸ್ಟ್ ಸ್ಟೂಡೆಂಟ್, ಡೈಮಂಡ್ ಸ್ಟಾರ್. ಒಟ್ಟು 3 ಬಹುಮಾನಗಳು. ಬಹುಮಾನಗಳನ್ನು ವಿತರಿಸಿದಂತಹ ನಿಮಗೆ ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಸದಸ್ಯರಾದಂತಹ TM ಬಶೀರ್ ತಲಪಾಡಿ ಸರ್ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊಹಮ್ಮದ್ ಹಸನ್ ರಾಜಿ ಅಂಡ್ ಹುಸೇನ್ ರಾಫಿ ಅವಳಿ ಸಹೋದರರು, ಹಿಂದಿ ಕಾಪಿ ಲೀಡರ್, ಗೋಲ್ಡನ್ ಸ್ಟಾರ್, ಬೆಸ್ಟ್ ವಾಲಂಟಿಯರ್, ಸಿರಿವರ ಶಾಲಾ ಪೌಷ್ಟಿಕವನ. ಮೊಹಮ್ಮದ್ ಹಸನ್ ರಾಫಿ ಕನ್ನಡ ಕಾಪಿ ಲೀಡರ್, ಗೋಲ್ಡನ್
ವಹಿಸಿದಂತಹ ವಿದ್ಯಾರ್ಥಿಗಳು. ಅಬ್ದುಲ್ ಹಾಫಿಲ್ 9th ಸ್ಟ್ಯಾಂಡರ್ಡ್ ಸಿಲ್ವರ್ ಲೇಯರ್ ಬೆಸ್ಟ್ ವಾಲಂಟಿಯರ್ ಸಿರಿವರ ಶಾಲಾ ಪೌಷ್ಟಿಕವನದ ಉಸ್ತುವಾರಿ ವಹಿಸಿದಂತಹ ವಿದ್ಯಾರ್ಥಿ. ಒಟ್ಟು 3 ಬಹುಮಾನಗಳು. ಅಬೂಬಕರ್ ಜಯಾನ್ ಒಟ್ಟು 3 ಬಹುಮಾನಗಳು. ಅಬೂಬಕರ್ ಜಯಾನ್. ಮೊಹಮ್ಮದ್ ಫಾಯಿಜ್ 9th ಸ್ಟ್ಯಾಂಡರ್ಡ್ ಒಟ್ಟು 3 ಬಹುಮಾನಗಳು. ಮೊಹಮ್ಮದ್ ಫಾಯಿಜ್ 9th ಸ್ಟ್ಯಾಂಡರ್ಡ್. ಮೊಹಮ್ಮದ್ ಮೊಯ್ದೀನ್ ಸುಹೇಲ್ 9th ಸ್ಟ್ಯಾಂಡರ್ಡ್ ಒಟ್ಟು 3 ಬಹುಮಾನಗಳು. ಜೈನಬ ಫಿದಾ 8th ಸ್ಟ್ಯಾಂಡರ್ಡ್ ಒಟ್ಟು 2 ಬಹುಮಾನಗಳು. ಜೈನಬ ಫಿದಾ 8th ಸ್ಟ್ಯಾಂಡರ್ಡ್. ನಫೀಸತುಲ್ ರಿಜಾ 8th ಸ್ಟ್ಯಾಂಡರ್ಡ್. ಖದೀಜಾ ಅಶ್ಫಾ ರಿಜಾ 8th ಸ್ಟ್ಯಾಂಡರ್ಡ್ ಒಟ್ಟು 2 ಬಹುಮಾನಗಳು. ಮರಿಯಂ ರಿಫಾ ಒಟ್ಟು 2 ಬಹುಮಾನಗಳು. ಮರಿಯಂ ರಿಫಾ 8th ಸ್ಟ್ಯಾಂಡರ್ಡ್ ಒಟ್ಟು 2 ಬಹುಮಾನಗಳು. ರಿಜಾ ಮರಿಯಂ 10 ಒಟ್ಟು 2 ಬಹುಮಾನಗಳು. ಅಹಮದ್ ಸಾಬೀತ್ 8th ಸ್ಟ್ಯಾಂಡರ್ಡ್ ಒಟ್ಟು 2 ಬಹುಮಾನಗಳು. ಇಬ್ರಾಹಿಂ ಫೈಜಲ್ 8th ಸ್ಟ್ಯಾಂಡರ್ಡ್ ಒಟ್ಟು 2 ಬಹುಮಾನಗಳು. ಮೊಹಮ್ಮದ್ ಜಿಯಾನ್ ಸಿಕೆ 8th ಸ್ಟ್ಯಾಂಡರ್ಡ್ ಒಟ್ಟು 2 ಬಹುಮಾನಗಳು. ಮೊಹಮ್ಮದ್ ಇಕ್ಬಾಲ್ ಅಜೀಮ್ 8th ಸ್ಟ್ಯಾಂಡರ್ಡ್ ಒಟ್ಟು 2 ಬಹುಮಾನಗಳು. ಮೊಹಮ್ಮದ್ ಆಫೀಲ್ 8th ಸ್ಟ್ಯಾಂಡರ್ಡ್ ಒಟ್ಟು 2. ಮೊಹಮ್ಮದ್ ಜಾಹಿರ್ ಹುಸೇನ್ 8th ಸ್ಟ್ಯಾಂಡರ್ಡ್ ಒಟ್ಟು 2. ಆಯಿಷತ್ ಮುಫೀಜತುಲ್ ಜುಲ್ಫಾ 8th ಒಟ್ಟು 3 ಬಹುಮಾನಗಳು. ಮೊಹಮ್ಮದ್ ಆಫೀಲ್, ಮೊಹಮ್ಮದ್ ಜಾಹಿರ್ ಹುಸೇನ್, ಆಯಿಷಾ ಜುಲ್ಫಾ. ಬಹುಮಾನವನ್ನು ವಿತರಿಸಿದ ನಿಮಗೆ ಧನ್ಯವಾದಗಳು ಸರ್. ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಜಿ ಯುಬಿ ಮೊಹಮ್ಮದ್ ಸರ್ ಅವರು ತೆರಳಲಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಮುಖ್ಯೋಪಾಧ್ಯಾಯರಾದಂತಹ ಮೊಹಮ್ಮದ್ ರಫೀಕ್ ಸರ್ ಅವರು ಇಂದಿನ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮುಂದಿನ ಬಹುಮಾನಗಳನ್ನು ಫಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ರೇವತಿ ಮೇಡಮ್ ರವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಾತಿಮಾ ಶಫಾ 8th ಸ್ಟ್ಯಾಂಡರ್ಡ್ 2 ಬಹುಮಾನಗಳು. ಖದೀಜಾ ನಾಫಿಯಾ 5 ಬಹುಮಾನಗಳು. ಖದೀಜತ್ ನಾಫಿಯಾ. ಅಬ್ದುಲ್ ಶಮದ್ ಆಶಿಮ್ 9th ಸ್ಟ್ಯಾಂಡರ್ಡ್ ಒಟ್ಟು 3 ಬಹುಮಾನಗಳು.
ಬಹುಮಾನಗಳು. ಖದೀಜತ್ ರಿಜಾ 9 ಒಟ್ಟು 3 ಬಹುಮಾನಗಳು. ಫಕ್ರುದ್ದೀನ್ ಫಾಜಿಲ್ 10 ಒಟ್ಟು 2 ಬಹುಮಾನಗಳು. ಫಕ್ರುದ್ದೀನ್ ಫಾಜಿಲ್ 10 ಒಟ್ಟು 2 ಬಹುಮಾನಗಳು. ಮೊಹಮ್ಮದ್ ಅಫ್ನಾನ್ 10 ಒಟ್ಟು 3 ಬಹುಮಾನಗಳು. ಮೊಹಮ್ಮದ್ ಸಫಾನ್ ಒಟ್ಟು 3 ಬಹುಮಾನಗಳು. ಫಾತಿಮಾ ಶೈದಾ 10 ಒಟ್ಟು 3 ಬಹುಮಾನಗಳು. ಫಾತಿಮಾ ಫರ್ಹಾನ 10 ಒಟ್ಟು 3 ಬಹುಮಾನಗಳು. ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಮ್ಯಾನೇಜರ್ ಆದಂತಹ ಅಬ್ದುಲ್ ನಾಸಿರ್ ಸರ್ ಅವರು ಆಗಮಿಸಿದ್ದಾರೆ. ಇವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಫಾತಿಮಾ ರಿಜಾ 10th ಸ್ಟ್ಯಾಂಡರ್ಡ್ ಒಟ್ಟು 3 ಬಹುಮಾನಗಳು. ಶಯನ್ 9th ಒಟ್ಟು 3 ಬಹುಮಾನಗಳು. ಮೊಹಮ್ಮದ್ ಇರ್ಫಾನ್ 8th ಸ್ಟ್ಯಾಂಡರ್ಡ್. ಮಾದೇಶ್ವರ ಭಾವಿ 10th ಸ್ಟ್ಯಾಂಡರ್ಡ್. ಮೊಹಮ್ಮದ್ ಮುಷಾಬ್ 8th. ಜುಲೇಖಾ ಐಫಾ 8th. ಮರಿಯಮ್ಮ ಅಫೀಫಾ 9th. ಮರಿಯಮ್ಮ ಅಫೀಫಾ 9th ಸ್ಟ್ಯಾಂಡರ್ಡ್. ಮರಿಯಮ್ಮ ಅಫೀಫಾ 9th. ಜುಲೈಖಾ ಐಫಾ 8th. ಬಹುಮಾನ ವಿತರಿಸಿದಂತ ನಿಮಗೆ ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನಗಳನ್ನು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಗೀತಾಂಜಲಿ ಮೇಡಮ್ ರವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅಬ್ದುಲ್ ರಹಿಮಾನ್ ಆದಿಲ್ 10th. ಇಬ್ರಾಹಿಂ ಖಲೀಲ್ ಹಾಮಿಲ್ 10th. ಆಯಿಷಾ ಅಜ್ಮಿಯಾ 10th. ಖದೀಜಾ ತಮೀಜಾ 10th. ನಬೀಸತ್ ಮಿಶ್ರಿಯಾ 10th. ಸಾಜಿದಾ 10th. ಮೊಹಮ್ಮದ್ ಯಾಸಿನ್ 8th. ಮೊಹಮ್ಮದ್ ಹಫೀಜ್ 9th. ಮೊಹಮ್ಮದ್ ಮುನೀಜ್ 9th. ಮೊಹಮ್ಮದ್ ಫಾಜಿಲ್ 10th. ಇಸ್ಮಾಯಿಲ್ ರಾಹಿದ್ 10th. ಆಸಿಯಮ್ಮ ಸುಹೈಲಾ 10th. ಫಾತಿಮಾ ಸಲ್ವಾನಾ 10th. ಸಾರಮ್ಮ ತಸ್ಲೀಮಾ 10th. ಜುಲೈಖಾ ತಫೀಮಾ 10th.
Fatima Zumra 9th. Nafisatul Marzia 9th. Khatijatul Nida 9th. Amrina 9th. Sarama Fatimatul Razina 9th. Khatijatul Muzaina 10th. Aisha Shifa 10th. Fatimat Munaifa 8th. Safia Hana Fatima 8th. Zuleika Rida 8th. Aisha Rida 8th. ಬಹುಮಾನವನ್ನು ವಿತರಿಸಿದಂತಹ ಆಯಿಷಾ ರಿದಾ 8th. ಬಹುಮಾನಗಳನ್ನು ವಿತರಿಸಿದಂತಹ ನಿಮಗೆ ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನಗಳನ್ನು ನಮ್ಮ ವಿದ್ಯಾಸಂಸ್ಥೆಯ ಮ್ಯಾನೇಜರ್ ಆದಂತಹ ಅಬ್ದುಲ್ ನಾಸಿರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಅಬಿಬಾ ಬಿನ್ ಅಶ್ರಫ್ 8th ಸ್ಟ್ಯಾಂಡರ್ಡ್. Fatimat Nisha 9th standard. Mashrifa 10th standard. Muhammad Malik 9th standard. Muhammad Malik 9th standard. Afrina 10th standard. Muhammad Shamaz 9th. Muhammad Izan Hussain 10th. Abbas Muhammad Shan 10th. Muhammad Jawad 9th. Aisha Suhana 10th. Aisha Suhana 10th. Fatimat Bashara 10th. Aishatul Zakia 10th. Awwa Ifa 10th. Aisha Suzna 9th. Fatima Niha 9th. Fatima Shamna 9th.
Khatijat Fida 9th. Baiza Fatima 9th. Zulaika Suhaila 9th. Zulaika Farah 9th. Aishatul Bushra Sharura 9th. K Afifa 9th. Zulaika Suhaila, Zulaika Farah, Aishatul Bushra Sharura, K Afifa. ಬಹುಮಾನವನ್ನು ವಿತರಿಸಿದಂತ ನಿಮಗೆ ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ವಿದ್ಯಾಸಂಸ್ಥೆ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಐರಿನ್ ಟೀಚರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಲುಹಾ ಮಿಶ್ರಿಯಾ 8th, ಫಾತಿಮತ್ ಮಹಾದಿಯಾ 8th, ಫಾತಿಮತ್ ಜಜೀಲಾ 8th, ಫಾತಿಮತ್ ರಾಫಿಯಾ 8th, ಆಯಿಷತುಲ್ ಮುನಿಷಾ 9th, ಫಾತಿಮತ್ ಅಸ್ಲಾ 9th, ಶಿಜಾ ಅಮೀನಾ 9th, ಜುಲೈಕಾ ಶನಾ 9th, ಹಲೀಮಾ ಹಿದಾ 9th, ಸುಹಾನಾ 9th, ಆಯಿಷಾ ಅಫ್ರಾ 9th, ಆಸಿಯಾ ಐಫಾ 8th, Zuleika Fiza 8th, Muhammad Siam 10th, Aman 9th, Fatima Shahida 9th, Aman 9th, Fatima Shahida 9th, Shahida 10th, Muhammad Iddin Suhail 8th, Mohiddin Suhail 8th, Muhammad Munawir 8th, Muhammad Zakwan 8th, Muhammad Anas 8th, Sabil Rahman 8th, Aisha Zaima 8th. ಬಹುಮಾನಗಳನ್ನು ವಿತರಿಸಿದಂತ ನಿಮಗೆ ಧನ್ಯವಾದಗಳು ಟೀಚರ್. ಮುಂದಿನ ಬಹುಮಾನಗಳನ್ನು ಸಾಧನಾ ಟೀಚರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊಹಮ್ಮದ್ ಅನಸ್ 10th ಸ್ಟ್ಯಾಂಡರ್ಡ್, ಕೆ ಅಬ್ದುಲ್ ಅದ್ನಾನ್ 10th, ಮೊಹಮ್ಮದ್ ಅಶ್ರಫ್ ಸಾಬಿತ್ 10th, ಮೊಹಮ್ಮದ್ ಶುಹೈಬ್ 10th, ಮೊಹಮ್ಮದ್ ನಿಹಾಲ್ 9th, ಅಹಮದ್ ಫೌಜಾನ್ 9th, ಮೊಹಮ್ಮದ್ ಅಮೀನ್ 9th, ಮೊಹಮ್ಮದ್ ಅನಸ್ 9th, ಮೊಹಮ್ಮದ್ ಫವಾಜ್ 9th, ಮೊಹಮ್ಮದ್ ಸಹಲ್ 9th, ಮೊಹಮ್ಮದ್ ತ್ವಾಹಿರ್ 9th, ಪೊಡಿಯಬತ್ ಮೊಹಮ್ಮದ್ ಫಾಯಿಜ್ 9th, ಸಾಯಿಲ್ ಅಜನ್ 9th, ಹಬೀಬ್ ರಾಯ್ಫ್ 8th, ಮೊಹಮ್ಮದ್ ರೇಜಾನ್ 8th, ಮೊಯ್ದೀನ್ ಆಫಿಲ್ 8th, ಮೊಹಮ್ಮದ್ ಮುಜಾಮಿಲ್ 8th, ಫಾತಿಮಾ ರಿಯಾ 8th, ಸಫ್ರಿಯಾ ಸಫ್ರೀನಾ 8th,
Abdul Anas 10th, Junaid 10th, Muhammad Anis 10th, Muhammad Azim 10th, Syed Muhammad Mitras 10th, Asiya Fatima Shifa 10th, Fatima Shamnaz 10th, Mariamma Tafifa 10th, Abdul Hamid 9th, Abdul Muzamil 9th, Muhammad Fazal Aiman 9th, Muhammad Hussein Mikdad 9th, Muhammad Unais 9th, Rehan Sharif 9th, Sufi Suhail 9th, Afnan Ibrahim 8th, Ahmad Swabir 8th, Sharif 8th, Muhammad Faisal 8th, Moideen Arus 8th, Fazal Sharif 8th, Amina Rifa 8th, Aisha Ilfa 8th, Aisha Zifa 8th, Azima 8th, Fazila Sultana 8th, Fatimat Faiza 8th, Fatimatul Siyana 8th, Khatija Tausina 8th, Mufida Banu 8th, Nebisat Shabnaz 8th, Nebisat Shabnaz 8th, Siana 8th, Tausina 8th, Mufida Banu 8th, Rishma Mariam 8th, Zanera 8th, Zuleika Sahala 8th, Rishma Mariam 8th, Zanera 8th, Zuleika Sahala 8th.
ಬಹುಮಾನವನ್ನು ವಿತರಿಸಿದಂತಹ ನಿಮಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಅತ್ಯಂತ ಕುತೂಹಲಕಾರಿಯಾದಂತಹ ಲಕ್ಕಿ ಪೇರೆಂಟ್ ಸ್ಟ್ಯಾಂಡರ್ಡ್ನ ಒಂದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಗೆ ವಿತರಿಸುವಂತಹ ಲಕ್ಕಿ ಸೈಕಲ್ ಅನ್ನು ಆರಿಸುವ ಸಮಯ. ಆದರೆ ಇದೀಗ ಮೊಹಮ್ಮದ್ ರಫೀಕ್ ಸರ್ ಅವರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಬಂದಂತಹ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸಬೇಕಾಗಿ ನಾನು ವಿನಂತಿಸ್ತೇನೆ. ಫಲ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿಗಳ ತಲಪಾಡಿ ಇದರ ಪೋಷಕರ ಸಭೆ ಪ್ರತಿಭಾ ಪುರಸ್ಕಾರ ಹಾಗೂ ರಸ್ತೆ ಸುರಕ್ಷತಾ ನಿಯಮಗಳ ಜಾಗೃತಿ ಕಾರ್ಯಾಗಾರದ ಕೊನೆಯ ಹಂತವಾಗಿ ಇದೀಗ ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡುವಂತಹ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ UB ಮೊಹಮ್ಮದ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಉದ್ಘಾಟನೆ ಮಾಡಿರುವಂತಹ ಶ್ರೀಯುತ ಈಶ್ವರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ, ಅವರಿಗೆ ಕೂಡ ಅನುಪಸ್ಥಿತಿಯಲ್ಲಿ ವಂದನೆಗಳು ಸರ್. ಮುಂದೆ ಮಂಗಳೂರು ದಕ್ಷಿಣ ಸಂಚಾರ ಪೊಲೀಸ್ ಠಾಣೆಯ ನಿರೀಕ್ಷಕರಾಗಿರುವಂತಹ ಕೃಷ್ಣಾನಂದ ಜಿ ನಾಯಕ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದರು. ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ವಂದನಾರ್ಪಣೆ ಸಲ್ಲಿಸಿದ್ದೇನೆ. ಜೊತೆಗೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಶ್ರೀಮತಿ ಸುಜಾತ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದರು. ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮೇಲುಸ್ತುವಾರಿ ವಹಿಸಿಕೊಂಡು ನಮಗೆಲ್ಲ ಮಾರ್ಗದರ್ಶನ ಇರುವಂತಹ ಸಂಸ್ಥೆಯ ಕೋಶಾಧಿಕಾರಿಗಳಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ನಿಮಗೆ ಅತ್ಯಂತ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ಒಂದು ಕಿರು ಕಾಣಿಕೆಯನ್ನು ಹಿರಿಯ ಶಿಕ್ಷಕಿಯಾಗಿರುವಂತಹ ಐರನ್ ಟೀಚರ್ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ನಮ್ಮ ಕಾರ್ಯಕ್ರಮದ ಪೂರ್ಣ ಮೇಲುಸ್ತುವಾರಿ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ಕೊಟ್ಟು ಮತ್ತೆ ನಮಗೆಲ್ಲ ಮಾರ್ಗದರ್ಶನ ಇರುವಂತಹ ಸೂಚನೆ ಸಲಹೆ ನೀಡುವಂತಹ ನಮ್ಮೆಲ್ಲ ಆತ್ಮೀಯರು ಗೌರವರಾಗಿರುವಂತಹ ಅಜಿಯನ್ ಅರಬಿ ಕುಂಜಿ, ಪ್ರಧಾನ ಕಾರ್ಯದರ್ಶಿಗಳು ಫಲ ವಿದ್ಯಾಸಂಸ್ಥೆ ಸರ್ ಇಬ್ಬರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಿಮಗೆ ವಂದನೆ ಸಲ್ಲಿಸಿದ್ದೇನೆ. ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಮತ್ತೋರ್ವ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಸಾಧನಾ ಟೀಚರ್ ಅವರು ಸ್ಮರಣಿಕೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಆದಿಯಿಂದ ಅಂತ್ಯವರೆಗೂ ಕೂಡ ನಮ್ಮ ಜೊತೆ ಇರುವಂತಹ ನಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ ಬಶೀರ್ ತಲಪಾಡಿ ಸರ್ ನಿಮಗೆ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ವಂದನಾರ್ಪಣೆ ಸಲ್ಲಿಸಿದ್ದೇನೆ. ಇವರಿಗೆ ಭರತ್ ಸರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಗೀತಾಂಜಲಿ ಮೇಡಮ್ ನಿಮಗೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಹೃದಯ ಕೃತಜ್ಞತೆಗಳು. ಇವರಿಗೆ ಲತಾ ಟೀಚರ್ ಅವರು ಸ್ಮರಣಿಕೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಫಲ ಬಾಲಕಿಯರ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಇದರ ಪ್ರಾಂಶುಪಾಲ ಆಗಿರುವಂತಹ ಶ್ರೀಮತಿ ರೇವತಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು. ಇವರಿಗೆ ವನಿತಾ ಟೀಚರ್ ಅವರು ಸ್ಮರಣಿಕೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ವೇದಿಕೆ ಇರುವಂತಹ ಹಿರಿಯ ಶಿಕ್ಷಕಿ ಐರನ್ ಟೀಚರ್, ಸಾಧನ ಟೀಚರ್, PT ಸರ್, ಎಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರು, ಎಲ್ಲ ಪಾಲಕರು, ಪೋಷಕರು, ವಿದ್ಯಾರ್ಥಿಗಳು, SLC ಟಾಪರ್ಸ್ಗಳು ಎಲ್ಲರಿಗೂ ಕೂಡ, ಅದೇ ರೀತಿಗೆ ಅಡಿಗೆ ಸಿಬ್ಬಂದಿಗಳು ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಪೋಷಕರಲ್ಲಿ ಲಕ್ಕಿ ಪೇರೆಂಟ್ ಅನ್ನು ಆರಿಸುವಂತಹ ಸಮಯ ಇದೀಗ ಬಂದಿದೆ. ಮೊದಲಿಗೆ 10th ಬಾಯ್ಸ್ ಲಕ್ಕಿ ಪೇರೆಂಟ್ ಅನ್ನು ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿ ಅವರಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರು ಆಯ್ಕೆ ಮಾಡಿ ಬಹುಮಾನವನ್ನು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಪೇರೆಂಟ್ ಅನ್ನು ಇದೀಗ ಆರಿಸುವಂತಹ ಸಮಯ. ಕೆ ಫಕ್ರುದ್ದೀನ್ ಫಾಜಿಲ್ 10th ಸ್ಟ್ಯಾಂಡರ್ಡ್. ಕೆ ಫಕ್ರುದ್ದೀನ್ ಫಾಜಿಲ್ ಪೋಷಕರ ಜೊತೆಗೆ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಲಕ್ಕಿ ಪ್ರೈಸ್ ಅನ್ನು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಸಂಸ್ಥೆಯ ಕೋಶಾಧಿಕಾರಿಯವರಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರು ಲಕ್ಕಿ ಪ್ರೈಸ್ ಅನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇದೀಗ 10th ಗರ್ಲ್ ಲಕ್ಕಿ ಪೇರೆಂಟ್ ಅನ್ನು ಆರಿಸುವಂತ ಸಮಯ. ಇವರನ್ನು ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರಾದಂತಹ ಹಾಜಿ ಅರಬಿ ಕುಂಜಿ ಸರ್ ಅವರು ಆರಿಸಿ ಬಹುಮಾನವನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮರಿಯಮ್ಮ ನಸೀಬಾ 10th ಸ್ಟ್ಯಾಂಡರ್ಡ್. ಬಹುಶಃ ಪೇರೆಂಟ್ ಇಲ್ಲ ಅಂತ ಭಾವಿಸ್ತಿದ್ದೇನೆ. ಸೊ ಇದೀಗ ಮುಂದಿನ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ನೆಕ್ಸ್ಟ್
ಅದರಲ್ಲಿ ನೆಕ್ಸ್ಟ್ ಇನ್ನೊಂದು ಅಬ್ಸೆಂಟ್ ಹುಡುಗಿ. ಮುಂದೆ ನಜೀಮಾ 10th ಸ್ಟ್ಯಾಂಡರ್ಡ್. ನಜೀಮಾ ತನ್ನ ಪೋಷಕರ ಜೊತೆಗೆ ವೇದಿಕೆಗೆ ಆಗಮಿಸಿ ಲಕ್ಕಿ ಪೇರೆಂಟ್ ಪ್ರೈಸ್ ಅನ್ನು ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಜೀಮನ ಪೇರೆಂಟ್ ಇಲ್ಲದ ಕಾರಣ ನೆಕ್ಸ್ಟ್ ಮುಂದೆ ಥರ್ಡ್ ರೌಂಡ್. ಮುಂದೆ ಫಾತಿಮಾ ಫರ್ಹಾನ ಪೇರೆಂಟ್ಸ್ ಬಿಡಿಗೆ ಸೈನ್ ಮಾಡಿಗೆ ಬಂದಿದ್ರು, ಬಟ್ ಇವಾಗ ಇಲ್ಲ ಅಂತಂದ್ರೆ ಮುಂದೆ ನೆಕ್ಸ್ಟ್ 4th ರೌಂಡ್ಗೆ. ಫಾತಿಮಾ ಶಮ್ನಾಜ್, ಓಕೆ, ಅವರ ಪೇರೆಂಟ್ ಕೂಡ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಫಾತಿಮಾ ಶಮ್ನಾಜ್ ಪೇರೆಂಟ್ ಇದ್ದಾರಲ್ಲ? ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಹಾಜಿ ಅರಬಿ ಕುಂಜಿ ಸರ್ ಅವರು ಲಕ್ಕಿ ಪ್ರೈಸ್ ಅನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಬಾಯ್ಸ್ ಲಕ್ಕಿ ಪೇರೆಂಟ್ ಅನ್ನು ನಮ್ಮ ವಿದ್ಯಾಸಂಸ್ಥೆಯ ಸದಸ್ಯರಾದಂತಹ TM ಬಶೀರ್ ಸರ್ ಅವರು ಆರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊಹಮ್ಮದ್ ತ್ವಾಹಿರ್ 9th ಸ್ಟ್ಯಾಂಡರ್ಡ್. ತ್ವಾಹಿರ್ ಪೇರೆಂಟ್ ಇದ್ದಾರಾ? ದಯವಿಟ್ಟು ತ್ವಾಹಿರ್ನ ಪೇರೆಂಟ್ ದಯವಿಟ್ಟು ವೇದಿಕೆ ಬರಬೇಕು. ನೈನ್ತ್ ಗರ್ಲ್ ಲಕ್ಕಿ ಪೇರೆಂಟ್ ಅನ್ನು ಫಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಗೀತಾಂಜಲಿ ಮೇಡಮ್ ರವರು ಆರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಾತಿಮತ್ ಶಾಹಿದಾ, ಓಕೆ, ಫಾತಿಮತ್ ಶಾಹಿದಾ ದಯವಿಟ್ಟು ಅವರ ಪೋಷಕರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲಕ್ಕಿ ಪ್ರೈಸ್ ಅನ್ನು ಪಡೆದುಕೊಂಡಂತಹ 9ನೇ ಹಾಗೂ 10ನೇ ತರಗತಿಯ ಅದೃಷ್ಟವಂತ ಹೆತ್ತವರಿಗೆ ನಾನು ಶಾಲಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಕಳೆದ ಬಾರಿಯೂ ಲಕ್ಕಿ ಸೈಕಲ್ ಅನ್ನು ಒಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ನೀಡಿದ್ದೇವೆ, ಉಚಿತ ಸೈಕಲ್ ಅನ್ನು. ಅದೀಗ ಯಾರು ಪಡೆಯುವುದು ಎಂಬ ಕುತೂಹಲ ಎಲ್ಲಾ ವಿದ್ಯಾರ್ಥಿಗಳಿಗಿರಬಹುದು. ನಾವು 2-3 ದಿನದ ಹಿಂದೆ ಸೈಕಲ್ ಅನ್ನು ಶಾಲೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೆವು. ಆಗ ಎಲ್ಲಾ ವಿದ್ಯಾರ್ಥಿಗಳು ದಿನಾಳು ಬೆಳಿಗ್ಗೆ ಒಂದೇ ಆ ಸೈಕಲ್ ಅನ್ನು ನೋಡಿ ಆಮೇಲೆ ಅವರ ತರಗತಿಗೆ ತೆರಳುತ್ತಾ ಇದ್ರು. ಆದ್ರೆ ಇದೀಗ ಲಕ್ಕಿ ಆ ಸ್ಟೂಡೆಂಟ್ ಯಾರಿರಬಹುದು ಎಂಬುದನ್ನು ಆರಿಸುವಂತಹ ಸಮಯ ಇದೀಗ ನಮಗೆ ಬಂದಿದೆ. ಈಗ 8th ಸ್ಟ್ಯಾಂಡರ್ಡ್ ಲಕ್ಕಿ ಬಾಯ್ ಯಾರಾಗಿರಬಹುದು ಎಂಬುದನ್ನು ನಾವು ಆರಿಸುವಂತಹ ಸಮಯ. ಈ ಲಕ್ಕಿ ಬಾಯ್ ಯಾರಾಗಿರಬಹುದು? ಸಂಸ್ಥೆಯ ಕೋಶಾಧಿಕಾರಿ ಅವರಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಇವರು ಆರಿಸಬೇಕಾಗಿ ನಾನು ಶಾಲಾ ಪರವಾಗಿ ವಿನಂತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಕಾಯುವಂತಹ ಸಮಯ. ಮೊಹಮ್ಮದ್ ಫಜಲ್ ಶರೀಫ್ 8ನೇ ತರಗತಿ. ಸೊ ದಯವಿಟ್ಟು ಅವರ ಪೇರೆಂಟ್ ಫಜಲ್ ಶರೀಫ್ ಪೇರೆಂಟ್ ಇದ್ದಾರಲ್ಲ, ಮೊಹಮ್ಮದ್ ಓಕೆ, ದಯವಿಟ್ಟು ವೇದಿಕೆ ಬರಬೇಕು. ಮೊಹಮ್ಮದ್ ಫಜಲ್ ಶರೀಫಿಗೆ ಲಕ್ಕಿ ಸೈಕಲ್ ಅನ್ನು ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿ ಅವರಾದಂತಹ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯವರು ಹಾಗೂ ವಿದ್ಯಾಸಂಸ್ಥೆಯ ಸದಸ್ಯರು ಅವರ ಜೊತೆಗೆ ಕೈ ಜೋಡಿಸಬೇಕೆಂದು ನಾನು ವಿನಂತಿಸ್ತಾ ಇದ್ದೇನೆ.
ಇದೀಗ 8th ಸ್ಟ್ಯಾಂಡರ್ಡ್ ಲಕ್ಕಿ ಬಾಯ್ ನಮ್ಮ ವಿದ್ಯಾಸಂಸ್ಥೆ 8ನೇ ತರಗತಿಯ ಫಜಲ್ ಶರೀಫ್. ಅದೇ ರೀತಿ ಇದೀಗ 8th ಸ್ಟ್ಯಾಂಡರ್ಡ್ನ ಲಕ್ಕಿ ಗರ್ಲ್ ಯಾರು ಎಂಬುದನ್ನು ಆರಿಸುವಂತ ಸಮಯ. ಈ ಲಕ್ಕಿ ಗರ್ಲ್ ಅನ್ನು ನಮ್ಮ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಹಾಜಿ ಅರಬಿ ಕುಂಜಿ ಸರ್ ಅವರು ಆರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. AK ಫಾತಿಮತ್ ಮುನೈಫಾ 8th ಸ್ಟ್ಯಾಂಡರ್ಡ್. AK ಫಾತಿಮತ್ ಮುನೈಫಾ ತನ್ನ ಪೋಷಕರ ಜೊತೆಗೆ ವೇದಿಕೆಗೆ ಆಗಮಿಸಿ ಈ ಸೈಕಲ್ ಅನ್ನು ಗಣ್ಯ ವ್ಯಕ್ತಿಗಳಿಂದ ಪಡೆದುಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇಷ್ಟವರಾದಂತಹ ಹಾಜಿ ಅರಬಿ ಕುಂಜಿ ಸರ್ ಅವರು ನಮ್ಮ ಶಾಲಾ ಕೋಶಾಧಿಕಾರಿಯವರು ಹಾಗೂ ಸದಸ್ಯರಾದ ಬಶೀರ್ ಸರ್ ಅವರ ಜೊತೆಗೂಡಿ ಆ ವಿದ್ಯಾರ್ಥಿನಿಗೆ ವಿತರಿಸಬೇಕೆಂದು ನಾನು ವಿನಂತಿಸ್ತಾ ಇದ್ದೇನೆ. ಏತ್ ಸ್ಟ್ಯಾಂಡರ್ಡ್ ಲಕ್ಕಿ ಗರ್ಲ್ AK ಫಾತಿಮತ್ ಮುನೈಫಾ ಶಾಲಾ ವತಿಯಿಂದ ಕೊಡುವಂತಹ ಉಚಿತ ಸೈಕಲ್ ಅನ್ನು ಲಕ್ಕಿ ಪ್ರೈಸ್ ಆಗಿ ಪಡೆದುಕೊಂಡಿರುತ್ತಾಳೆ. ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ನಾನು ಶಾಲಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.